ನಮಸ್ತೆ ವೀಕ್ಷಕರೇ, ಬಿಗ್ ಬಾಸ್ ಮ್ಯಾಜಿಕ್ ಕುದ್ರೋಳಿ ಗಣೇಶ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಿಮಗೆಲ್ಲರಿಗೂ ಕೆಲವೊಮ್ಮೆ ಏನಂದರೆ ಈ ಮ್ಯಾಜಿಕ್ ಅಂದರೆ ಏನೋ ಒಂದು ಖುಷಿ ಕೊಡ್ಬೋದು. ಸೊ ಎಲ್ಲಿ ನೋಡಿದರೂ ಕೂಡ ಕೆಲವೊಂದು ಸತಿ ಸ್ಟೇಜ್ ಶೋಸಲ್ಲಿ ಮ್ಯಾಜಿಕ್ ಯಾರು ಶೋಸ್ ಎಲ್ಲ ಕೊಡ್ತಾರೆ ಅಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಕೆಲವೊಂದು ಸತಿ ನಮಗೆ ಮಕ್ಕಳಿಗೆ ಜಾಸ್ತಿ ಮ್ಯಾಜಿಕ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆ ಅಂತಲ್ಲ, ಈಗ ಒಂದು ಎಂಟರ್ಟೈನ್ಮೆಂಟ್ ವರ್ಲ್ಡಲ್ಲಿ ಜಾಸ್ತಿಯಾಗಿ ಈ ತುಂಬಾ ಎಂಟರ್ಟೈನ್ಮೆಂಟ್ ಮಾಡುವವ್ರಿಗೆ ಜಾಸ್ತಿ ಈಗ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಮ್ಯಾಜಿಕ್ ಅನ್ನೋದು ಕೆಲವರಿಗೆ ಇಷ್ಟ ಆಗುತ್ತೆ. ಕೆಲವರಿಗೆ ಏನು ಹೇಳ್ತಾರೆ ಅಂದರೆ, ಕೆಲವರು ಅದಕ್ಕೆ ಏನೋ ಒಂದು ಟ್ರಿಕ್ಸ್ ಇರ್ಬೋದು ಅಂತ ಹೇಳ್ತಾರೆ. ಕೆಲವರು ಮ್ಯಾಜಿಕ್ ಅಂದರೆ ಅಷ್ಟೇ ಒಂದು ತುಂಬ ಕ್ಲಿಯರ್ ಪಾಯಿಂಟ್ ನೋಡ್ತಾರೆ, ಏನು ಹೇಗೆ ಮಾಡ್ತಾರೆ ಇದೆಲ್ಲ ಜಾಸ್ತಿಯಾಗಿ ನೋಡ್ತಾ ಇರ್ತಾರೆ. ಸೊ ನಮ್ಮ ಮಂಗಳೂರಿನಲ್ಲಿ ಮೊನ್ನೆ ಅಷ್ಟೇ ಬಿಗ್ ಬಾಸ್ನಲ್ಲಿ ಒಬ್ಬರು ಬಂದಿದ್ದರು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಕುದ್ರೋಳಿ ಗಣೇಶ್ ಅವರು ಸೂಪರಾಗಿ ಎಂಟರ್ಟೈನ್ ಮಾಡಿದರು ಆ ಒಂದು ದಿವಸ. ಸೊ ಹಾಗಾಗಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ? ಕಾರ್ತಿಕ್, ನಾನು ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀರಾ? ಬಹಳ ಚೆನ್ನಾಗಿದೆ. ಓಕೆ. ಸೊ ಬಿಗ್ ಬಾಸ್ ಹೋದ್ಮೇಲೆ ಸ್ವಲ್ಪ ಜಾಸ್ತಿ ಚೆನ್ನಾಗಿದ್ದೀರಾ ಅಂತ ಅಲ್ವಾ? ಓಕೆ, ಹೌದು ಅಂತ ಅನ್ಸುತ್ತೆ. ಕರೆಕ್ಟ್. ಆಗ್ಲಿ, ನಿಮ್ಗೂ ನಮಸ್ತೆ. ಹಾಗೆ ಈ ಕಾರ್ಯಕ್ರಮ ಮೂಲಕ ನೋಡ್ತಾ ಇರುವಂತ ಸ್ಪಂದನ ಟಿವಿಯ ಎಲ್ಲ ವೀಕ್ಷಕರಿಗೂ ನಾನು ಬಹಳ ಪ್ರೀತಿಯಿಂದ ನಮಸ್ಕಾರ ಹೇಳ್ತಾ ಇದ್ದೇನೆ. ಎಸ್ ಇದು ನನ್ನ ಭಾಗ್ಯ ಅಂತ ನಿಮ್ಮ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೇನೆ. ನಾನು ಯಾವಾಗಲಿಂದ ಕಾಯ್ತಾ ಇದ್ದೆ ನಿಮ್ಮ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ. ಸೊ ಹಾಗಾಗಿ ಇದು ಇವತ್ತಿನ ದಿನ ಬಂತು ಅಲ್ವಾ? ಓಕೆ, ಅದು ಮ್ಯಾಜಿಕ್. ಕರೆಕ್ಟ್. ಓಕೆ, ವೆಲ್ಕಮ್ ಟು ದ ಶೋ ಸರ್. ಮತ್ತೊಮ್ಮೆ ಓಕೆ. ಅಂಡ್ ಬಿಗ್ ಬಾಸ್ ಹೋದ್ರಿ. ಸೊ ಇವತ್ತು ಮೇ ಬಿ ಒಂದು ಲಾಸ್ಟ್ ವೀಕ್ ಇಂದ ನಿಮ್ಮ ಒಂದು ಹೆಸರು ತುಂಬಾ ಫೇಮಸ್ ಆಗಿದೆ. ಸೊ ನಿಮ್ಮ ಒಂದು ಮ್ಯಾಜಿಕ್ ನೋಡ್ಬೇಕಂತ ಅಷ್ಟೊಂದು ಮಕ್ಕಳು ರೆಡಿ ಆಗ್ತಾರೆ. ಯಾಕಂದ್ರೆ ಕೆಲವೊಂದು ಮಕ್ಕಳು ನಿಮ್ಮ ಒಂದು ಮ್ಯಾಜಿಕ್ಗೆ ತುಂಬಾ ಇಷ್ಟಪಡ್ತಾರೆ. ಸೊ ಮಕ್ಕಳಂತಲ್ಲ, ಪ್ರೊಫೆಷನಲ್ಸ್, ಬಿಸ್ನೆಸ್ ಮೆನ್ಸ್ ಸೊ ಜಾಸ್ತಿಯಾಗಿ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಕುತ್ಕೊಳ್ತಾರೆ. ಏನೋ ಒಂದು ಟೆನ್ಷನ್ ಇದ್ರೂ ಕೂಡ ಒಂದು ಸ್ವಲ್ಪ ಹೋಗುತ್ತೆ ಅಲ್ವಾ? ಮ್ಯಾಜಿಕ್ಗೆ ಆ ಗುಣ ಇದೆ ಕಾರ್ತಿಕ್ ಅವರೇ. ಮ್ಯಾಜಿಕ್ ಅನ್ನೋದು ನೀವು ಏನೇ ಚಿಂತೆ ಇರಲಿ, ಬೆಳಗಿಂದ ಸಂಜೆವರೆಗೆ ದುಡ್ಕೊಂಡು ಬನ್ನಿ, ಕೂತು ನೋಡಿದಾಗ ಮ್ಯಾಜಿಕ್ ನಾವು ಸೃಷ್ಟಿ ಮಾಡುವಂತ ಅದ್ಭುತ ಲೋಕ ನೋಡಿದ ಕೂಡಲೇ ಎಲ್ಲ ಮರೀತದೆ. ನಾನು ಒಂದು ವಿಚಾರ ಹೇಳ್ತೇನೆ ಕೇಳಿ. ಮ್ಯಾಜಿಕ್ ಅನ್ನುವಂತ ಕಲೆಗಿರುವಂತ ಒಂದು ವಿಶೇಷವಾದ ಶಕ್ತಿ ಏನು ಅಂತ ಹೇಳಿದ್ರೆ, ಮ್ಯಾಜಿಕ್ ಅನ್ನೋದು ಸೈಂಟಿಫಿಕ್ ಆರ್ಟ್. ನೆನ್ಪಿಡ್ಕೊಳ್ಳಿ, ಮ್ಯಾಜಿಕ್ ಅನ್ನೋದು ಯಾವುದೇ ಮಾಟ ಮಂತ್ರ ಅಲ್ಲ, ಯಾವುದೇ ಪವಾಡ ಬಾನಮತಿ ಅಲ್ಲ. ಇದು ಒಂದು ಸೈನ್ಸೇ. ಇದನ್ನು ಸೈನ್ಸ್ ನ ಬೇರೆ ಬೇರೆ ತತ್ವಗಳಿಂದ ಮತ್ತು ಕೈ ಚಳಕದಿಂದ, ಅಂದ್ರೆ ವೇಗವಾಗಿ ಮಾಡುವಂತ, ಗಮನವನ್ನು ಬೇರೆ ಕಡೆ ಸೆಳೆಯುವುದು, ಇದೆಲ್ಲ ಮಾಡ್ತೇವೆ. ಮ್ಯಾಜಿಕ್ ನೀವು ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಯಾವ್ದಾದ್ರು ಮ್ಯಾಜಿಕ್ ನೋಡ್ಬೇಕಿದ್ರೆ ಮ್ಯಾಜಿಕ್ ನತ್ತವೇ ನಮ್ಮ ಪೂರ್ಣ ಮನಸ್ಸು ಇರ್ತದೆ, ಅದು ಆಚೀಚೆ ಹೋಗೋದಿಲ್ಲ. ಹೇಗಾಗುತ್ತೆ, ಏನ್ ಮಾಡ್ತಾರೆ, ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬ್ರೈನಿಗೆ ಒಂದು ಸಮಸ್ಥಿತಿ ಸಿಗುತ್ತೆ, ಅಲ್ಲಿ ಬೇರೆ ಯಾವುದಿಲ್ಲ. ಆಗ ಮ್ಯಾಜಿಕ್ ಅನ್ನೇ ನೋಡ್ತಾ ಇರುವಾಗ ಅದು ಹುಟ್ಟಿಸುವಂತ ಆಶ್ಚರ್ಯ ಭಾವದಿಂದ ನಿಮ್ಗೆ ಉಳಿಕಿದೆಲ್ಲ ಚಿಂತೆಗಳ ಮರೆತೋಗುತ್ತೆ ಅಲ್ವಾ? ಮಾಯಾ. ಸೂಪರ್ ಸರ್. ಈಗ ನನ್ನ ಒಂದು ಥಿಂಕಿಂಗ್ ಏನಪ್ಪಾ ಅಂದ್ರೆ, ನೀವು ಮ್ಯಾಜಿಕ್ ಮಾಡೋ ಬದಲು ಮೇ ಬಿ ನೀವು ಮಾತಾಡುವ ಒಂದು ರೀತಿ ಇದೆಯಲ್ಲ ಸರ್, ಅದೊಂದು ಅಟ್ರಾಕ್ಟಿವ್ ಆಗ್ತದೆ. ಸೊ ಆಡಿಯನ್ಸು ಹಾಗೆ ನೀವು ಮಾತಾಡೋದು ಮತ್ತೆ ಅವರನ್ನು ಇನ್ವಾಲ್ವ್ ಮಾಡೋದು ಅದು ತುಂಬಾ ಖುಷಿ ಕೊಡುತ್ತೆ ಅಲ್ಲ ಕಾರ್ತಿಕ್ ಅವ್ರು? ನೋಡಿ, ಇವತ್ತು ಇಡೀ ಜಗತ್ತು ನಡೆಯುವುದೇ ಮಾತಿಂದ. ಕರೆಕ್ಟ್. ನೀವು ನೆನ್ಪಿಡ್ಕೊಳ್ಳಿ, ನನಗೆ ಕೆಲವೊಮ್ಮೆ ಆಶ್ಚರ್ಯ ಆಗೋದೇನಂತ ಹೇಳಿದ್ರೆ, ಯಾವುದೋ ಒಬ್ಬ ರಾಜಕೀಯ ನಾಯಕ ಲಕ್ಷಗಟ್ಟಲೆ ಜನ ಸೇರಿರುವಂತ ಒಂದು ದೊಡ್ಡ ಮೈದಾನದಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತಾನೆ. ಅವನ ಮುಖ ಕಾಣೋದಿಲ್ಲ, ಕರೆಕ್ಟ್, ಅಷ್ಟು ಜನ ಇರ್ತಾರೆ ಅಂತ ಅನ್ಕೊಳ್ಳಿ. ಆದ್ರೆ ಅವನ ಮಾತು ಕಿವಿಗೆ ಅಪ್ಪಳಿಸ್ತಾ ಇರ್ತದೆ, ಆ ಕಿವಿ ಕೇಳ್ತದೆ ಮಾತನ್ನು, ಆ ಮಾತಿನಿಂದಲೇ ನಾವುಗಳು ನಮ್ಮ ನಿರ್ಧಾರವನ್ನು ಮಾಡ್ತೇವೆ. ಅದೇ ರೀತಿ ಇಡೀ ಜಗತ್ತಲ್ಲೇ ಮಾತಿಗಿರುವಂತ ಶಕ್ತಿ ಅದ್ಭುತ. ನನಗನ್ಸುವುದೇನಂತ ಹೇಳಿದ್ರೆ, ಜನ ಮಾತಿಗೆ ಮರಳಾಗ್ತಾರೆ. ಒಬ್ಬ ಜಾದೂಗಾರ ಚೆನ್ನಾಗಿ ಮಾತಾಡ್ತಾ ಜಾದೂ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅದೇ ಒಂದು ಎಂಟರ್ಟೈನ್ಮೆಂಟ್ ಅಲ್ವಾ? ಕರೆಕ್ಟ್. ಸೊ ನಿಮ್ಮ ಹತ್ರ ಒಂದು ಪ್ರಶ್ನೆ ಇದೆ, ವಾಟ್ ಈಸ್ ಮ್ಯಾಜಿಕ್ ಅಂದ್ರೆ ಏನು ಅಂತ ನಿಮ್ಮ ಹತ್ರನೇ ಕೇಳೋಣ. ರೈಟ್ ಪರ್ಸನ್. ಹೌದು, ಕರೆಕ್ಟ್. ನೀವು ರೈಟ್ ಪರ್ಸನ್ಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂದ್ರೆ ಗೊತ್ತಾಗಲ್ಲ. ನೋಡಿ, ನಾನು ಹೇಳ್ತೇನೆ ಕೇಳಿ. ಇಲ್ಲಿ ಒಂದು ಗೊಂದಲ ಬರ್ತದೆ ಮ್ಯಾಜಿಕ್ ಅಂತ ಹೇಳುವಾಗ. ನೋಡಿ, ಭಾರತದ ವೇದಗಳಲ್ಲಿ ಮನುಷ್ಯ ಮಾಡಬಹುದಾದಂತ, ಕಲಿಯಬಹುದಾದಂತ 64 ವಿದ್ಯೆಗಳ ಪಟ್ಟಿ ಮಾಡಿದ್ದಾರೆ. ಕರೆಕ್ಟ್. ಎಲ್ಲ ಬರ್ತದೆ ಅದರಲ್ಲಿ. ಬಿಸ್ನೆಸ್ ಮಾಡೋದ್ರಿಂದ ಹಿಡಿದು, ಕ್ಷೌರಿಕನ ಕೆಲಸದಿಂದ ಹಿಡಿದು, ಕಸ ಗುಡಿಸುವನ ಕೆಲಸದಿಂದ, ಅದೆಲ್ಲ ವಿದ್ಯೆಗಳು ಅಂತ ಹೇಳ್ತಾರೆ. ಅದರಲ್ಲಿ ಚೋರವು ಒಂದು ವಿದ್ಯೆ ಅಂತ ಬರ್ತದೆ. ಸುಮ್ಮನೆ ಒಂದು ಮಾಹಿತಿ ಹೇಳ್ತಾರೆ. ಈ 64 ಪಟ್ಟಿಗಳಲ್ಲಿ 63ನೇ ವಿದ್ಯೆ ಇಂದ್ರಜಾಲ, 64ನೇದು ಮಹೇಂದ್ರಜಾಲ ಅಂತ ಬರೆದಿದ್ದಾರೆ. ಈಗ ಇಲ್ಲಿ ಭಾರತದಂತ ಈ ದೇಶದಲ್ಲಿ ಮತ್ತೊಮ್ಮೆ ಗೊಂದಲ. ಅಂದ್ರೆ ಅದು ಏನಪ್ಪ ಅಂದ್ರೆ, ನೀವು ಇಂದ್ರಜಾಲ ಮಹೇಂದ್ರಜಾಲ ಅಂತ ಹೇಳಿದ್ರೆ ಅಮಾವಾಸ್ಯೆಗೆ ಸ್ಮಶಾನಕ್ಕೆ ಹೋಗ್ಬಿಟ್ಟು ಯಾವುದೋ ಮಠ ಮಂತ್ರ ಎಲ್ಲ ಮಾಡಿಬಿಟ್ಟು ಕಲಿಯುವಂತ ವಿದ್ಯೆಯೋ ಅನ್ನುವಂಥ ಗೊಂದಲ 100% ನೋಡ್ತಾ ಇರುವಂತ ಸಾವಿರಾರು ವೀಕ್ಷಕರ ಮನಸ್ಸಲ್ಲಿರುತ್ತೆ.
ಮಾಟ ಮಂತ್ರ ಇದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡುವಂಥ ಅಥಾರಿಟಿ ನಾನಲ್ಲ, ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೆ ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ಎಷ್ಟೋ ಸಾವಿರ ವರ್ಷಗಳ ಹಿಂದೆ, ಈಗ ಒಂದು ಜಾನಪದ ಕಥೆಗಳಲ್ಲಿ ಒಂದು ಕಥೆ ಬರುತ್ತೆ. ಒಬ್ಬ ಜಾದೂಗಾರ ಇರ್ತಾನೆ, ಮಾಟಗಾರ ಇರ್ತಾನೆ, ಆತ ಮನುಷ್ಯನನ್ನು ಇಲಿ ಮಾಡ್ತಾನೆ, ಅಥವಾ ಒಬ್ಬನನ್ನು ಮಾಯ ಮಾಡ್ತಾನೆ, ಒಬ್ಬನ ತಲೆಯನ್ನೇ ತೆಗೆದು ತುಂಡರಿಸ್ಕೊಂಡು ಮತ್ತೆ ಅದನ್ನು ಇಡೀ ಮಾಡ್ತಾನೆ ಅನ್ನುವಂಥ ಕಥೆಗಳನ್ನು. ಅಥವಾ ಯಾರೊಬ್ರು ಹೀಗೆ ಮಾಡಿದ ಕೂಡಲೇ ಅವರ ಕೈಯಲ್ಲಿ ಯಾವುದೋ ಬರುತ್ತೆ, ವಸ್ತುಗಳು ಬರುತ್ತೆ, ಬಂಗಾರದ ನಾಣ್ಯಗಳು ಬರುತ್ತೆ ಅಂತ ಓದಿರ್ಬೋದು. ನನಗೆ ಅನಿಸೋದು ಏನಂತ ಹೇಳಿದ್ರೆ, ಜಾದೂಗಾರ ಯಾರು ಅಂತ ಹೇಳಿದ್ರೆ, ಕಥೆಗಳಲ್ಲಿ ಬರುವಂಥ ಆ ಇಫೆಕ್ಟ್ಗಳನ್ನು, ಈಗ ಶೂನ್ಯದಿಂದ ಸೃಷ್ಟಿ, ಮಾಯ ಮಾಡೋದು, ಇವನ್ನು ಸೈಂಟಿಫಿಕಲಿ ಮಾಡಿದಂಥ ವಿಜ್ಞಾನಿ. ನನ್ನ ಇವತ್ತಿನ ನಂಬಿಕೆ ಏನು ಅಂತ ಹೇಳಿದ್ರೆ, ಈ ಜಗತ್ತಲ್ಲಿ ಪ್ರಥಮ ವಿಜ್ಞಾನಿಗಳು ಯಾರು ಅಂತ ಹೇಳಿದ್ರೆ ಜಾದೂ ವಿದ್ಯೆಯನ್ನು ಮಾಡಿದವರು. ಅಂದ್ರೆ ಸೈನ್ಸೆಯ, ಅಂದ್ರೆ ಮನಸ್ಸಿನ ಗಮನವನ್ನು ಬೇರೆ ಕಡೆ ಸೆಳೆಯೋದು, ಅಥವಾ ನಮ್ಮ ಕಣ್ಣಿಗಿರುವಂಥ ದೃಷ್ಟಿ ಪಟಲಕ್ಕಿರುವಂಥ ಕೆಲವು ಲಿಮಿಟೇಷನ್ಸ್ ಇದೆ, ಅದರ ಸದ್ಬಳಕೆಯನ್ನು ಮಾಡೋದು. ಹೀಗೆ ಈಗ ಉದಾಹರಣೆಗೆ ತುಂಬಾ ಜನ ಕೇಳ್ತಾರೆ, ನೀವು ಮ್ಯಾಜಿಕ್ ಇಂದ ದುಡ್ಡು ಗಿಡ್ಡೆಲ್ಲ ಮಾಡ್ತಿರಲ್ಲ ಮಾರ್ರೆ ಅಂತ ಹೇಳ್ಕೊಂಡು. ಬಿಗ್ ಬಾಸ್ ಅಲ್ಲಿ ನಾನೊಂದು ದುಡ್ಡಿನ ಮ್ಯಾಜಿಕ್ ಮಾಡಿದೆ, ಬಹುಶಃ ವೀಕ್ಷಕರಿಗೆ ನೀವು ತೋರಿಸಬಹುದು ಅದನ್ನು. ಒಂದು ಸತ್ಯ ಏನು ಅಂತ ಹೇಳಿದ್ರೆ, ನಾನು ವೇದಿಕೆ ಮೇಲೆ ನಿಮಗೆ 1 ಲಕ್ಷ ರೂಪಾಯಿ ಅಷ್ಟು ದುಡ್ಡು ತೋರಿಸಬೇಕಿದ್ರೆ ನನ್ನ ಹತ್ರ 1 ಲಕ್ಷ ರೂಪಾಯಿ ಬೇಕು. ತೋರಿಸುವುದೆಲ್ಲಿಂದ ಅನ್ನೋದು ಚಮತ್ಕಾರ. ಇದಕ್ಕೆ ಇದರದಾಗಿರುವಂತ ಒಂದು ಟೆಕ್ನಿಕ್ ನಾವು ಡೆವಲಪ್ ಮಾಡಿದ್ದೇವೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ಸ್ಗಳು, ಜಾದೂಗಾರರು ಎಷ್ಟೋ ಫೀಲ್ಡ್ಗಳಲ್ಲಿ, ಫಿಸಿಕ್ಸ್ ಅಲ್ಲಿ, ಕೆಮಿಸ್ಟ್ರಿಯಲ್ಲಿ ಹುಡುಕಿರುವಂಥ ಎಷ್ಟೋ ತತ್ವಗಳನ್ನು ಸೈಂಟಿಸ್ಟ್ಗಳು ಅದನ್ನು ಅವರ ಪರ್ಪಸ್ಸಿಗೆ ಬಳಕೆ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ, ಮ್ಯಾಜಿಕ್ ಅನ್ನೋದು ಅತ್ಯಂತ 100% ವಿಜ್ಞಾನ, ಎಲ್ಲ ತತ್ವಗಳು ಸೇರಿರುವಂಥದ್ದು. ಆನಂತರ ಅದನ್ನು ವೇಗವಾಗಿ ಕೈಚಳಕದ ಮೂಲಕ ಪ್ರದರ್ಶಿಸುವಂತ ಒಂದು ಅದ್ಭುತ ಕಲೆ. ಸೂಪರ್. ಮ್ಯಾಜಿಕ್ ಅಂದ್ರೆ ಏನು ಅಂತ ನೀವು ಕಂಪ್ಲೀಟ್ ಆಗಿ ಹೇಳಿಬಿಟ್ರೆ ಅಲ್ವಾ? ಓಕೆ, ಸೊ ಗ್ರೇಟ್. ಅಂಡ್ ನಿಮ್ಮ ಹತ್ರ ಈ ಕೆಲವೊಂದ್ಸತಿ ತುಂಬಾ ಜನ ಕೇಳ್ತಾರೆ, ಕುದ್ರೋಳಿ ಗಣೇಶ್ ಅವರಿಗೆ ಹೇಗೆ ಇಂಟ್ರೆಸ್ಟ್ ಬಂತು ಈ ಮ್ಯಾಜಿಕ್ ಮೇಲೆ? ಯಾವ ವರ್ಷ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ನಮ್ಗೊಂದು ಇಂಟ್ರೆಸ್ಟ್ ಇರುತ್ತೆ, ಒಂದೊಂದು ಫೀಲ್ಡ್ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ. ಸೊ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬಂತು ಸರ್? ನೋಡಿ, ನೀವು ನಿಮ್ಮ ಪ್ರಶ್ನೆ ನನ್ನನ್ನು ಎಷ್ಟು ಹಿಂದೆ ಮನಸ್ಸು ಹೋಯ್ತು ಅಂತ ಹೇಳಿದ್ರೆ, ನಾನು 8ನೇ ಕ್ಲಾಸಲ್ಲಿ ಕಲಿತಿರುವಂತ ಸಮಯದವರೆಗೆ ಹೋಯ್ತು ಈಗ ಮನಸ್ಸು. ಸೂಪರ್. ಹೈಸ್ಕೂಲ್ನ ದಿನಗಳಲ್ಲಿ ನನಗೆ ಏನಾದರೂ ಹೊಸತನ್ನು ಮಾಡೋದಂದ್ರೆ ಬಹಳ ಇಂಟ್ರೆಸ್ಟ್. ನಾನು ಮಾಡ್ತಿದ್ದದ್ದು ಹೆಚ್ಚಾಗಿ ವಿಜ್ಞಾನದ ಪ್ರಯೋಗಗಳು. ಏನೋ ಹಾಕಿದ್ರೆ ಏನಾಗುತ್ತೆ, ನಾನು ಈ ಹಾರುವ ಗೂಡುದೀಪ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ಆಗ ಯಾರು ಈಗ ಸುಮ್ಮನೆ ಎಲ್ಲ ಓದಿಗಿದಿ ಹಾಗೆ ಮಾಡ್ತಿದ್ದೆ. ಇಂಥ ಟೈಮಲ್ಲಿ ನನಗೆ ರೀಡಿಂಗ್ ಸಿಕ್ಕಾಪಟ್ಟೆ ಹ್ಯಾಬಿಟ್ ಇತ್ತು, ಓದುವಂಥದ್ದು. ಹೈಸ್ಕೂಲ್ ಲೈಬ್ರರಿಯಲ್ಲಿ ಹೀಗೆ ಪ್ರತಿದಿನ ಮಧ್ಯಾಹ್ನ ಓದ್ತಾ ಇದ್ದೆ ಸ್ವಲ್ಪ ಬಿಡುವಿನ ಸಮಯದಲ್ಲಿ. ಒಂದು ದಿವಸ ಮ್ಯಾಜಿಕ್ ಪುಸ್ತಕ ಸಿಕ್ತು. ಅದರಲ್ಲಿ ಹೇಳ್ಕೊಟ್ಟಿದ್ರು ಪೆನ್ನಿನಿಂದ, ಪೆನ್ಸಿಲಿಂದ, ರಬ್ಬರ್ ಬ್ಯಾಂಡಿಂದ, ಇಂಥ ಸಣ್ಣ ಸಣ್ಣ ವಸ್ತುಗಳಿಂದ ಹೇಗೆ ಜಾದು ಮಾಡ್ಬೋದು ಅಂತ. ನನಗೆ ಯಾಕೋ ಅದು ಓದುವಾಗಲೇ ಮನಸ್ಸಿಗೆ ಬಂತು, ಹೀಗೆ ಮಾಡ್ಲಿಕ್ಕೆ ಆಗುತ್ತೆ ಅಂತ. ಅದನ್ನು ನಾನು ಕಲ್ತುಬಿಟ್ಟೆ, ನನ್ನ ಕ್ಲಾಸ್ಮೇಟ್ಸ್ಗಳಿಗೆ ತೋರಿಸಿದೆ. ಅವರು ವಾವ್ ಅಂದ್ರು. ಅಲ್ಲಿಂದ ಶುರುವಾಯಿತು ಜಾದೂ ಪಯಣ. PUC ಸೆಕೆಂಡರಲ್ಲಿ ಇರುವಾಗ ಮತ್ತೊಂದು ಪುಸ್ತಕ ಸಿಕ್ತು, ಒಂದು ಇಂಗ್ಲಿಷ್ ಪುಸ್ತಕ. ಅದು ಸಿಕ್ಕಾಪಟ್ಟೆ ಅದರ ವ್ಯಾಪ್ತಿ ದೊಡ್ಡದಿತ್ತು ಪುಸ್ತಕದ್ದು. ಆ ಪುಸ್ತಕದ ಮೂಲಕ ಕಾರ್ಡ್ ಟ್ರಿಕ್ಸ್ಗಳು ಒಳ್ಳೆಯದು, ಬೇರೆ ಬೇರೆ ಟೆಕ್ನಿಕ್ಗಳನ್ನು ನನಗೆ ಕಲೀಲಿಕ್ಕೆ ಸಾಧ್ಯ ಆಯಿತು. ಹೀಗೆ ಶುರುವಾಯಿತು 2ನೇ ಪ್ರಯಾಣ. ನಾನು ಡಿಗ್ರಿಯಲ್ಲಿ ಓದ್ತಿದ್ದಾಗ ನನಗೆ ಪ್ರದೀಪ್ ಸೂರ್ಯ ಅನ್ನೋ ಒಬ್ಬರು ಹವ್ಯಾಸಿ ಜಾದೂಗಾರ ಪರಿಚಯ ಆಯಿತು. ಕೆನರಾ ಬ್ಯಾಂಕ್ನ ಆಫೀಸರ್ ಆಗಿದ್ರು, ಈಗ ರಿಟೈರ್ಡ್ ಆಗಿದ್ದಾರೆ. ಅವರಿಗೆ ನಾನು ಪುಸ್ತಕದಿಂದ ಕಲ್ತಿರುವಂಥ ಜಾದುಗಳನ್ನು ತೋರಿಸ್ಬಿಟ್ಟೆ. ಅವರು ಸಿಕ್ಕಾಪಟ್ಟೆ ಆಶ್ಚರ್ಯಪಟ್ಟರು, ಖುಷಿ ಆಯ್ತು ಅವರಿಗೆ. ಈ ಹುಡುಗನಲ್ಲಿ ಜಾದೂ ಕಲಿಯುವಂತ ಒಂದು ತಾಕತ್ತಿದೆ ಅಂತ ಅನ್ಸಿದಿರ್ಬೇಕು ಅವರಿಗೆ. ಆ ಸಂದರ್ಭದಲ್ಲಿ ಅವರು 40 ಟ್ರಿಕ್ಸ್ಗಳನ್ನು ವಿತ್ ಇಕ್ವಿಪ್ಮೆಂಟ್ಸ್ ಕೊಟ್ಬಿಟ್ರು. ಅವ್ರು ಕೊಟ್ಟಿರುವಂತಹ ಮ್ಯಾಜಿಕ್ ಇಕ್ವಿಪ್ಮೆಂಟ್ಸ್ಗಳಿಂದ ಸುಮಾರು ಒಂದು 4-5 ವರ್ಷ ಮ್ಯಾಜಿಕ್ ಮಾಡಿದೆ. ಹೀಗೆ ಶುರುವಾದದ್ದು ಮ್ಯಾಜಿಕ್ ಪಯಣ. ಹೀಗೆ ನನ್ನ ಇಂಟ್ರೆಸ್ಟ್ ಶುರುವಾದದ್ದು, ಮತ್ತೆ ಹಾಗೆ ಮುಂದೆ ಬೆಳೀತಾ ಬಂದದ್ದು. ಓಕೆ, ಸೂಪರ್. ಯಾಕಂದ್ರೆ ಈ ಸಣ್ಣ ವಯಸ್ಸಿನಲ್ಲಿ ಏನು ನಮ್ಗೆ ಒಂದು ಎಫೆಕ್ಟ್ ಆಗ್ತದೆ ನೋಡಿ, ಅದು ಇನ್ ಫ್ಯೂಚರ್ ಅಲ್ಲಿ ಕೂಡ ತುಂಬಾ ಇನ್ವಾಲ್ವ್ ಆಗ್ತೀವಿ ನಾವು. ನೋಡಿ, ಈ ಮಾತಿಗೆ ನಾನು ನಿಮ್ಗೊಂದು ವೀಕ್ಷಕರನ್ನು ಸೇರಿಸ್ಕೊಂಡು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ನೆನ್ಪಿಡ್ಕೊಳ್ಳಿ, ಮನುಷ್ಯನ ಒಳಗಡೆ ಇರುವಂತ ಪ್ರತಿಭೆಗಳು ಹೇಗೆ ಎಲ್ಲಿ ಬರ್ತದೆ ಅಂತ ಹೇಳಕ್ಕಾಗಲ್ಲ. ನೆನ್ಪಿಡ್ಕೊಳ್ಬೇಕು, ಪ್ರತಿಯೊಬ್ಬರು ಡಾಕ್ಟರ್ ಆಗ್ಲಿಕ್ಕೆ ಆಗೋದಿಲ್ಲ, ಪ್ರತಿಯೊಬ್ಬರು ಇಂಜಿನಿಯರ್ ಆಗ್ಲಿಕ್ಕೆ ಆಗೋದಿಲ್ಲ, ಪ್ರತಿಯೊಬ್ಬರು ಲಾಯರ್ ಆಗ್ಲಿಕ್ಕೆ ಆಗೋದಿಲ್ಲ. ಆಯೋ ಮನೋಸ್ಥಿತಿಗೆ ತಕ್ಕ ಹಾಗೆ ನಾವು ಬೆಳಿಬೇಕಾಗಿದೆ. ನನಗೊಂದು ನೆನಪಾಗೋದೇನಂತ ಹೇಳಿದ್ರೆ, ನನಗೆ ಬಹಳ ಬೇಸರದ ನಮ್ಮ ದೇಶದಲ್ಲಿ ಇಲ್ಲ ಅನ್ನೋದು, ಜಪಾನ್ ದೇಶದಲ್ಲಿ ಸುಮಾರು 7ನೇ ಕ್ಲಾಸಿನವರೆಗೂ ಕೂಡ ಯಾವುದೇ ಸ್ಪೆಸಿಫಿಕ್ ಸಬ್ಜೆಕ್ಟ್ಗಳು ಇರೋದಿಲ್ಲ, ಇಂಪಾರ್ಟೆನ್ಸ್ ಜಾಸ್ತಿ ಇರೋದಿಲ್ಲ. ಜನರಲ್ ಇರುತ್ತೆ. ಲ್ಯಾಂಗ್ವೇಜ್ಗಳನ್ನು ಕಲಿಸ್ಕೊಡ್ತಾರೆ, ಜನರಲ್ ಆಪ್ಟಿಟ್ಯೂಡ್ಸ್ಗಳನ್ನು ಕಲಿಸ್ಕೊಡ್ತಾರೆ, ಸಮಾಜವನ್ನು ಹೇಗೆ ಫೇಸ್ ಮಾಡೋದು ಅನ್ನೋದು ಕಲಿಸ್ತಾರೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ಗಳನ್ನು ಮಾಡ್ತಾರೆ. ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತ ಸಣ್ಣ ಸಣ್ಣ ಆಪ್ಟಿಟ್ಯೂಡ್ ಟೆಸ್ಟ್ಗಳನ್ನು ಮಾಡ್ತಾ ಇರ್ತಾರೆ, ಪಜಲ್ಸ್ಗಳು, ಸಣ್ಣ ಸಣ್ಣ ಟೆಸ್ಟ್ಗಳು. ಈ ಟೆಸ್ಟ್ಗಳು ಬೇರೆ ಬೇರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟದಿರ್ತದೆ, ಯಾರಿಗೋ ಲೆಕ್ಕ, ಯಾರಿಗೋ ವಿಜ್ಞಾನ, ಹೀಗಿರುತ್ತೆ. ಅಲ್ಲಿ ಟೀಚರ್ಸ್ಗಳ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾರಿಗೆ ಯಾವ ಸಬ್ಜೆಕ್ಟ್ ಹಿಡಿತದೆ ಅಂತ ಅದನ್ನ ನೋಡ್ತಾರೆ. ಒಬ್ಬನಿಗೆ ವಿಜ್ಞಾನ ಹಿಡಿಬೋದು, ಒಬ್ಬನಿಗೆ
ಪಿಯಾನೋ ಬರೆಸೋದು ಇರ್ಬೋದು, ಪಿಟೀಲ್ ಬರೆಸೋದು ಇರ್ಬೋದು, ಮ್ಯೂಸಿಕ್ ಒಬ್ಬನಿಗೆ ಇಂಟ್ರೆಸ್ಟ್, ಒಬ್ಬನಿಗೆ ಆಕ್ಟಿಂಗ್ ಇರ್ಬೋದು, ಇದೆಲ್ಲವೂ ಬರ್ತದೆ. ಸಬ್ಜೆಕ್ಟ್ ಅಂದ್ರೆ ಬರೀ ನಮ್ಮ ಸಬ್ಜೆಕ್ಟ್ ಮಾತ್ರ ಅಲ್ಲ, ಅಲ್ಲಿ ಯಾವ ಸಬ್ಜೆಕ್ಟ್ ಅಲ್ಲಿ ಅವನಿಗೆ ಪರಿಣಿತಿ ಇದೆ ಅಂತ ಗೊತ್ತಾಗುತ್ತೆ. ಒಂದು ಸಾಮಾನ್ಯ 7ನೇ ಕ್ಲಾಸ್ ಬರೋ ಹೊತ್ತಿಗೆ 8ನೇ ಕ್ಲಾಸಿಂದ ಆತ ಅದನ್ನೇ ಅಭ್ಯಾಸ ಮಾಡಬೇಕು, ಅವನಿಗೆ ಚಾಯ್ಸ್ ಇಲ್ಲ. ಅಪ್ಪ ಅಮ್ಮನ ಚಾಯ್ಸ್ ಇಲ್ಲ. ನಮ್ಮಲ್ಲಿ ಹೇಗೆ, ನನಗೆ ನೆನಪಿದೆ, ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ SSLC ಮಾರ್ಕ್ ಕಾರ್ಡ್ ತಗೊಂಡು ಬರೋದು, ಪ್ರಿನ್ಸಿಪಾಲ್ ಎದುರುಗಡೆ ಇರೋದು, ಫಸ್ಟ್ ಕ್ಲಾಸ್ ಆದ್ರೆ ಸೈನ್ಸ್, ಸೆಕೆಂಡ್ ಕ್ಲಾಸ್ ಆದ್ರೆ ಕಾಮರ್ಸ್, ಥರ್ಡ್ ಆದ್ರೆ ಆರ್ಟ್ಸ್, ಇಷ್ಟೇ ಡಿವಿಷನ್ ನಮ್ಮ ಟೈಮಲ್ಲಿ ಇದೆ. ಚಾಯ್ಸ್ ಇಲ್ಲ ಅಲ್ಲಿ. ಕಮ್ಮಿ ಆದ್ರೆ ಗ್ಯಾರೇಜಿಗೆ, ಸೀದಾ ಅಲ್ಲಿಂದ ಕಾಲೇಜಿಗೆ ಇಲ್ಲ. ಸೊ ನನಗೆ ಅನ್ಸುವುದೇನಂತ ಹೇಳಿದ್ರೆ, ನಾವು ಈ ಮಾತು ಬಂದಿರೋದ್ರಿಂದ ಹೇಳ್ತಾ ಇರೋದು, ಮಕ್ಕಳಲ್ಲಿರುವಂತ ಪ್ರತಿಭೆಗಳನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಅವರು ಕಲಿಯುವಂಥದ್ದು ಕಲೀಲಿ, ಬೇಸಿಕ್ ಕಲೀಲೇಬೇಕು. ಎಜುಕೇಶನ್ ಇಲ್ಲದೆ ಎಲ್ಲವನ್ನು ಮುಂದುವರಿಸಲಿಕ್ಕೆ ಆಗುದಿಲ್ಲ. ಆದ್ರೆ ತುಂಬಾ ಒತ್ತಡ ಮಾಡಬೇಡಿ. ಅವರ ಸ್ಪೆಷಾಲಿಟಿ ಏನಿದೆ ಆ ಸ್ಪೆಷಾಲಿಟಿ ಹೊರಗಡೆ ಬರಲಿ. ಯಾರಿಗೊತ್ತು ಅದೇ ಸ್ಪೆಷಾಲಿಟಿ ಅವರನ್ನು ಅತ್ಯಂತ ಸಕ್ಸಸ್ಫುಲ್ ಪರ್ಸನ್ ಮಾಡಬಹುದು. ಅದನ್ನು ನಾವು ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಅಲ್ವಾ. ಸೊ ನೀವು ಹೇಳುದು ಒಂದು ಪಾಯಿಂಟ್, ಯಾಕಂದ್ರೆ ಕೆಲವೊಂದ್ಸತಿ ಮಕ್ಕಳಿಗೆ ಡ್ಯಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಡ್ಯಾನ್ಸ್ ಕ್ಲಾಸಿಗೆ ಕಲಿಸ್ತಾರೆ. ಸೊ ಇಂಥದ್ದೆಲ್ಲ ಕರೆಕ್ಟ್. ಸೊ ಸರ್, ಈಗ ನೀವು 2300ಕ್ಕೂ ಹೆಚ್ಚು ಶೋಸ್ ಎಲ್ಲ ಮಾಡಿದ್ದೀರಾ 30 ವರ್ಷಗಳಿಂದ. ಸೊ ಇದಕ್ಕೇನ್ ಹೇಳ್ತೀರಾ? ಈ ಒಂದು ಇದ್ರ ಬಗ್ಗೆ ನೀವು ಮಾತಾಡಬೇಕಾಗುತ್ತೆ. 2300 ಶೋ ಅಂದ್ರೆ ಅದು ಸುಲಭ ಅಲ್ಲ. ಸೊ ಅದಕ್ಕೆ ಏನ್ ಹೇಳ್ತೀರಾ ಸರ್? ನೋಡಿ, ಇದು ಹವ್ಯಾಸ ಮೂಲಕ ಶುರುವಾಯಿತು. ನಾನು ಮೊದಲು ಒಂದು ಶಾಲೆಯಲ್ಲಿ ಪ್ರದರ್ಶನ ಕೊಟ್ಟಿದ್ದೆ, ಮಕ್ಕಳು ಇಷ್ಟಪಟ್ಟರು. ಅದೇ ವರ್ಷ ಒಂದು ಸಾರ್ವಜನಿಕ ಗಣಪತಿ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಕೊಡುವಂತ ಅವಕಾಶ ಇತ್ತು, ಅಲ್ಲಿ ಜನ ಇಷ್ಟಪಟ್ಟರು. ಹವ್ಯಾಸಿಯಾಗಿದೆ ಕಾಲೇಜಿನ ದಿನಗಳಲ್ಲಿ. ಅಲ್ಲಿಂದ ಶುರುವಾಯಿತು ಹೀಗೆ ಪಯಣ. ಆಗ ನಾನು ಕಾಲೇಜಿನ ಡಿಗ್ರಿ ಮಾಡೋ ಟೈಮ್ಗಳಲ್ಲಿ ನನಗೆ ಸಾಹಿತ್ಯಗಳು ಅಂದ್ರೆ ಬಹಳ ಇಷ್ಟ, ಲೇಖಕರು ಇಷ್ಟ, ರಂಗಭೂಮಿ ತಜ್ಞರು ಇಷ್ಟ, ಇದೆಲ್ಲ ಇದೇ ಸರ್ಕಲ್ ಇತ್ತು ನನ್ನದು. ಮ್ಯಾಜಿಕ್ ಅನ್ನು ಹವ್ಯಾಸವಾಗಿ ಮಾಡ್ತಿದ್ದಂಥ ಸಮಯದಲ್ಲಿ ನಾನು ಕಾಲೇಜಿನ ದಿನಗಳಲ್ಲಿ ಒಬ್ಬ ಒಳ್ಳೆ ಬರಹಗಾರ ಆಗಿದ್ದೆ. ನಮ್ಮ ನಾನು ಕೆನರಾ ಕಾಲೇಜಿನ ಬಿಕಾಮ್ ಮಾಡಿದಂಥ ವಿದ್ಯಾರ್ಥಿ. ನಾನು ವಾಲ್ ಮ್ಯಾಗಝಿನ್ ಎಡಿಟರ್ ಆಗಿದ್ದೆ. ತುಂಬಾ ಭಾಷಣ ಸ್ಪರ್ಧೆಗಳಲ್ಲಿ ಭಾಗವಹಿಸಿಕೊಂಡು ಕೆನರಾ ಕಾಲೇಜಿಗೆ ಬಹಳಷ್ಟು ಚಿನ್ನದ ಪದಕಗಳನ್ನು ತಂದು ಕೊಟ್ಟಿದ್ದೇನೆ. ಆ ಸಂದರ್ಭದಲ್ಲಿ ನನ್ನ ಕಾಲೇಜು ವಿದ್ಯಾಭ್ಯಾಸ ಮುಗಿಸಿದ ಕೂಡಲೇ ನಾನು ಮಾಡಿದಂಥ ಉದ್ಯೋಗ ಪತ್ರಕರ್ತನಾಗಿದ್ದೆ. ನಾನು ಮುಂಗಾರು ಅನ್ನುವಂಥ ಒಂದು ಪತ್ರಿಕೆ ಇತ್ತು. ಆ ಪತ್ರಿಕೆಯಲ್ಲಿ 3 ವರ್ಷ ಉಪಸಂಪಾದಕನಾಗಿ ಕೆಲಸ ಮಾಡಿದಂಥ ನನ್ನ ಏಮ್ ಇದ್ದದೇ ಪತ್ರಕರ್ತ ಆಗುವಂತ. ಫುಲ್ಲಿ ಕನೆಕ್ಟೆಡ್. ಹೌದು. ಅಷ್ಟೊತ್ತಿಗೆ ಏನಾಯ್ತು ಅಂತ ಹೇಳಿದ್ರೆ, ನಾನು ರಿಸರ್ಚ್ ಮಾಡ್ತಾ ಇದ್ದೆ ಮ್ಯಾಜಿಕ್ ಅನ್ನು ಹೇಗೆ ಚೆನ್ನಾಗಿ ಮಾಡಬೇಕು ಅಂತ. ಆಗ ನನಗೆ ಅನಿಸಿದ್ದೇನಂತ ಹೇಳಿದ್ರೆ, ಮ್ಯಾಜಿಕಲ್ಲಿ ಇರುವಂಥ ದೊಡ್ಡ ಮೈನಸ್ ಪಾಯಿಂಟ್ ನವರಸ ಇಲ್ಲದೆ ಇರುವುದು. ನೋಡಿ, ನಾವು ಭಾರತ ಅನ್ನುವಂಥ ಒಂದು ದೊಡ್ಡ ದೇಶದಲ್ಲಿ ಬದುಕ್ತಾ ಇದ್ದೇವೆ ಕಾರ್ತಿಕ್ ಅವರೇ. ನಮ್ಮಲ್ಲಿ ಪ್ರತಿ ಶುಕ್ರವಾರ ಫಿಲ್ಮ್ ಇರುತ್ತೆ, ಪ್ರತಿ ವರ್ಷ ಯಕ್ಷಗಾನದ ಬೇರೆ ಬೇರೆ ಪ್ರಸಂಗಗಳಿರುತ್ತೆ, ನಾಟಕಗಳು ಬೇರೆ ಬೇರೆ ಬರ್ತಾ ಇರ್ತವೆ, ಜನ ವೆರೈಟಿಯನ್ನು ಇಷ್ಟಪಡ್ತಾರೆ. ಮತ್ತು ಇದೆಲ್ಲದರಲ್ಲೂ ಕೂಡ ಈಗ ಒಂದು ಒಳ್ಳೆಯ ಸಂಗೀತ ಕಾರ್ಯಕ್ರಮ ನೀವು ಕೇಳಿದ್ರೆ, ನೀವು ಅದನ್ನು ಇಲ್ಲಿಂದ ತಗೊಂಡು ಹೋಗ್ತೀರಾ ಮನೆಗೆ, ನೀವು ಗುನುಗುನಿಸ್ತೀರಾ, ನಿಮ್ಗೆ ಮನಸ್ಸಿಗೆ ಅದು ಹಾಡು ಬರ್ತಾ ಇರ್ತದೆ, ಹಾಂಟ್ ಆಗುತ್ತೆ ಅಂತ ಹೇಳೋದು ಅದನ್ನು ಇಂಗ್ಲೀಷಲ್ಲಿ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ನವರಸ ಇದೆ. ಸೊ ಜಾದು ಏನು ಅಂತ ಹೇಳಿದ್ರೆ ಒಂದು ಟೆಕ್ನಿಕಲ್ ಆರ್ಟ್. ಮಾಯ ಮಾಡುವಂತ ಪೆಟ್ಟಿಗೆ, ಪ್ರತ್ಯಕ್ಷ ಮಾಡುವಂತ ಪೆಟ್ಟಿಗೆ, ಹೀಗೆ ಪೆಟ್ಟಿಗೆಗಳ ಮೇಲೆ ಪೆಟ್ಟಿಗೆಗಳ ಬರ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಐಟಮಿಗೆ ರಸ ಇರುವುದಿಲ್ಲ. ಜನ ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋಡ್ತಾರೆ, ಚೆನ್ನಾಗಿದೆ ಹೇಳ್ತಾರೆ. ಈಗ ಸರ್ಕಸ್ ಅನ್ನು ನೋಡಿದಾಗ ನಾವು ಅವರೆಲ್ಲ ಚಳಕಗಳನ್ನು ನೋಡಿ ಇಷ್ಟಪಡ್ತೇವೆ, ಬಟ್ ತುಂಬಾ ನವರಸಪೂರ್ಣವಾಗಿ ಅದು ತಟ್ಟೋದಿಲ್ಲ ಅಂತ ದೊಡ್ಡವರಿಗೆ ಅಂತ ನನ್ನ ಅನಿಸಿಕೆ. ಸೊ ನನಗೆ ಆಗ ಅನಿಸೋದು ನವರಸಪೂರ್ಣವಾಗಿ ಹೇಗೆ ಮಾಡಬೇಕು. ಆಗ ನನ್ನ ಮನಸ್ಸಿಗೆ ಬಂದದ್ದು ಏನು ಅಂತ ಹೇಳಿದ್ರೆ, ಫಸ್ಟಿಗೆ ಒಲ್ದದ್ದು ಏನು ಅಂತ ಹೇಳಿದ್ರೆ, ಮೂಲ ಮಣ್ಣಿನ ಗುಣ ಯಾವಾಗ ಒಂದು ಕಲೆ ಒಳಗಡೆ ಸೇರ್ತದೆ ಅದು ಖಂಡಿತ ಶಾಶ್ವತವಾಗಿ ಉಳಿತದೆ ಅಂತ ನನ್ನ ಅನಿಸಿಕೆ. ಈ ಫಾರ್ಚುನೇಟ್ಲಿ ಏನಾಯ್ತು ಅಂತ ಹೇಳಿದ್ರೆ 1998ರಲ್ಲಿ ನನಗೆ ಕೇರಳದ ತಿರುವನಂತಪುರದಲ್ಲಿ ಕೇರಳ ಮ್ಯಾಜಿಕ್ ಅಕಾಡೆಮಿಯನ್ನು ಏರ್ಪಾಡು ಮಾಡಿದಂಥ ಒಂದು ದೊಡ್ಡ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ತು. ಅದರಲ್ಲಿ ಸುಮಾರು 90 ಜನ ಸ್ಪರ್ಧಿಗಳು, 4 ವಿಭಾಗಗಳಲ್ಲಿ ಸ್ಪರ್ಧೆ. ನನ್ನ ವಿಭಾಗ ಕ್ಲೋಸ್ ಅಪ್ ಮ್ಯಾಜಿಕ್ ಅಂತ, ಅದರಲ್ಲಿ ನಾನು ಫಸ್ಟ್ ಬಂದೆ. ಆ ನಂತರ ಫಸ್ಟ್ ಬಂದಿರುವಂತ 4 ಜನರ ಮಧ್ಯದಲ್ಲಿ ಮತ್ತೆ ತಿರ್ಗಾ ಕಾಂಪಿಟೇಷನ್, ಹೂ ಈಸ್ ಬೆಸ್ಟ್ ಆಫ್ ದ ಬೆಸ್ಟ್ ಅಂತ ಹೇಳ್ಕೊಂಡು ಅದು ಫಾರ್ಚುನೇಟ್ಲಿ ನನಗೆ ಸಿಕ್ಬಿಡ್ತು. ಭಾರತದ ಪ್ರಥಮ ಇಂದ್ರಜಾಲ ಪ್ರತಿಭಾ ಮೆಗಾ ಮ್ಯಾಜಿಕ್ ಪ್ರಶಸ್ತಿ ಸಿಕ್ಲಿಕ್ಕೆ ಕಾರಣ ಆದದು ನಾನು ಮಾಡಿದಂತ ತುಳುನಾಡು ತುಡರ್ ಚೆಂಡು ಅನ್ನುವಂಥ ಒಂದು ಜಾದು. ಅತ್ಯಂತ ಪ್ರಾಚೀನ ಜಾದು. ಅದು ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಅದು ಅಂದ್ರೆ ಕಪ್ಸ್ ಅಂಡ್ ಬಾಲ್ಸ್ ಅಂತ ವೆಸ್ಟರ್ನ್ ಆಗಿ ಹೇಳ್ತಾರೆ. ಅದನ್ನು ಪೂರ್ಣ ಹೊಸ ರೂಪ ಕೊಟ್ಟೆ ನಾನು. ದೇವರಿಗೆ ದೀಪ ಇಡುವಂಥ ನೀಲಾಂಜನ ದೀಪವನ್ನು ಬಳಕೆ ಮಾಡಿಕೊಂಡು ಚೆಂಡಿನ ಬಟ್ಟೆಯ ಚೆಂಡನ್ನು ಬಳಕೆ ಮಾಡ್ಕೊಂಡು ಮಾಡುವಂಥ ಜಾದು. ಹತ್ತಿರದಿಂದ ಮಾತ್ರ ನೋಡ್ಲಿಕ್ಕಾಗುತ್ತೆ, ಅದನ್ನು ಸ್ಟೇಜ್ ಮೇಲೆ ಮಾಡೋಕ್ಕಾಗಲ್ಲ. ಅದರಲ್ಲಿರುವಂಥ ಕೈಚಳಕದ ಸಿಕ್ಕಾಪಟ್ಟೆ ಕೈಚಳಕ ಬೇಕಾಗುತ್ತೆ. ಮತ್ತು ಅದರ ಇಂಜಿನಿಯರ್ಸ್ ಟೆಕ್ನಿಕ್ಸ್ಗಳನ್ನು ಅಬ್ಸರ್ವ್ ಮಾಡಿದ್ರು. ಮತ್ತು ನಾನು ಅದನ್ನು ಪೂರ್ಣ ತುಳು ಭಾಷೆಯಲ್ಲೇ ಮಾಡಿದೆ ಕಾರ್ತಿಕ್. 6 ನಿಮಿಷ. ತುಂಬಾ ಜನ ಹೇಳಿದ್ರು ಅದು ತುಳುವಲ್ಲಿ ಮಾಡಿದ್ರೆ ಅರ್ಥ ಆಗಬೇಕಾಗಿಲ್ಲ ಅಂತ. ನನಗೆ ಹೇಳೋದು, ಒಬ್ಬನನ್ನು ಮಾಯ ಮಾಡುವಂಥದ್ದನ್ನು ನಾನು ಉಡುಪಿಯಲ್ಲಿ ಮಾಡೋದು ಒಂದೇ, ನಾನು ಕನ್ನಡದಲ್ಲಿ ಮಾಡೋದು ಒಂದೇ. ಮಾಯ ಆಗುದೆ ಜಾದುಗೆ ಅಲ್ಲಿ ಇದು ಬೇಕಾಗಿಲ್ಲ, ಲ್ಯಾಂಗ್ವೇಜ್ ಬೇಕಾಗಿಲ್ಲ. ಅಲ್ಲಿ ನಾನು ನನಗೆ ಇವತ್ತಿಗೆ ಅದು ಸವಿ ನೆನಪು.
ನಾನು ಪಾಡ್ದನ ಹಾಡ್ಕೊಂಡು ಜಾದು ಮಾಡಿದೆ. ಉದಾಹರಣೆಗೆ ಡೆನ್ನಾನ ಡೆನ್ನಾನ ಡೆನ್ನ ಡೆನ್ನಿಯೇ ತುಳುನಾಡ ಸೀಮೆದ ತುಡರುದ ಚೆಂಡುದ ಅರಗುಬ್ಬು ಉಂದೂಯೇ. ಮತ್ತೆ ಒಂಜಿ ರಡ್ಡು ಮೂಜಿ ತೊಡರು ಒಂಜಿ ರಡ್ಡು ಮೂಜಿ ಚೆಂಡು ಮೂಜಿ ಚೆಂಡು ಗೆತ್ತದು ಮೂಲ ಸ್ಥಾನಕ್ಕೆ ಏನೇ ಏ ಅಂತ ಹೇಳುವಾಗ ಆ ಹಾಡಿನ ಜೊತೆಗೆ ಚೆಂಡುಗಳ ಮಾಯ ಆಗೋದು, ಬಣ್ಣ ಬದಲಾಯಿಸೋದು, ಚೆಂಡು ಹೋಗಿ ಅಡಿಕೆ ಆಗೋದು, ನೀಲಾಂಜನದ ಒಳಗಡೆಯಿಂದ ಅಕ್ಕಿ ಸೃಷ್ಟಿಯಾಗೋದು, ನೀರು ಸೃಷ್ಟಿಯಾಗೋದು, ಇದೆಲ್ಲ ಹತ್ರದಿಂದ ನಡೀತದೆ. ಮಾಮಿ ಎಮಡ ಅನ್ನುವಂಥ ಒಬ್ಬರು ಜಾಪನೀಸ್ ಒಬ್ಬರು ಆಥರ್ ಜಡ್ಜ್ ಆಗಿದ್ರು. ಅವ್ರು 100 ಮಾರ್ಕ್ ಕೊಟ್ಬಿಟ್ರು. ಓಕೆ. ಸೊ ಇಲ್ಲಿ ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ಕೊಂಡು ನಾನು ಟ್ರೈನಲ್ಲಿ ವಾಪಸ್ ಬರ್ತಾ ಇರಬೇಕಿದ್ರೆ ನನಗೆ ಅನಿಸಿದೆ ಏನಂತ ಹೇಳಿದ್ರೆ, ಒಂದು ಜಾದುವಿನ ಜೊತೆ ಜಾನಪದ ಗಟ್ಟಿ ಬೆಸೀತದೆ ಅಂತ ಪ್ರೂವ್ ಆಯ್ತು. ಫೇಮಸ್ ಆಯ್ತು ಅದು ತುಂಬಾ ಫೇಮಸ್ ಆಯ್ತು. ಆ ನಂತರ ಬರುವಾಗ ವೇದಿಕೆ ಎಲ್ಲ ತೋರಿಸ್ಲಿಕ್ಕೆ ಆಗುದಿಲ್ಲ, ಕಪ್ಸ್ ಅಂಡ್ ಬಾಲ್ಸ್ ಯಾವುದು ತುಡರ್ ಚೆಂಡ. ಆಗ ನನ್ನ ಮನಸ್ಸಿಗೆ ಹೊಳದದ್ದು ನಮ್ಮ ಜಿಲ್ಲೆಯ ಶ್ರೀಮಂತ ಜಾನಪದ ಸಂಸ್ಕೃತಿ ಆಗಿರುವಂತ ಭೂತಕೋಲ. ನೆನಪಿಟ್ಕೊಳ್ಳಿ, ಭೂತಕೋಲವನ್ನು ಯಾವುದೇ ರೀತಿ ನಾನು ಅಪಚಾರ ರೀತಿಯಿಂದ, ಅನಾಚಾರದ ರೀತಿಯಿಂದ ಅಥವಾ ಅದಕ್ಕೆ ಒಂದು ಅವಮಾನ ಆಗುವಂತ ರೀತಿಯಿಂದ ನಾನು ಅದನ್ನು ಮಾಡಿಲ್ಲ. ಒಂದು ವೇಳೆ ಅದನ್ನು ಮಾಡ್ತಿದ್ರೆ ಖಂಡಿತ ನನಗೆ ಅದ್ರ ಮೂಲಕ ನಾನು ಫೇಮಸ್ ಆಗ್ತಿಲ್ಲ. ಸೊ ಭೂತಕೋಲದ ಎಲಿಮೆಂಟ್ ಅನ್ನು ಮ್ಯಾಜಿಕ್ಗೆ ಬಳಕೆ ಮಾಡಬಹುದು ಅಂತ ಮನಸ್ಸಿಗೆ ಬಂದಾಗ ಅದೇ ವರ್ಷದಲ್ಲಿ ನನಗೆ ಕೇರಳದ ನೀಲೇಶ್ವರದಲ್ಲಿ ನನ್ನ ಅದೃಷ್ಟಕ್ಕೆ ಅದು ಮತ್ತೊಂದು ಪ್ರಥಮ ಸ್ಪರ್ಧೆ, ಅಲ್ಲಿವರೆಗೆ ಅದು ಆಗ್ಲೇ ಇಲ್ಲ, ಇಲ್ಲಿವರೆಗೂ ಆಗ್ಲಿಲ್ಲ, ಅದು ಇಲ್ಯೂಷನ್ ಮ್ಯಾಜಿಕ್ ಕಾಂಪಿಟೇಷನ್ ಅಂತ ಬಂತು. ಅಲ್ಲಿ ನಾನು ಭೂತಕೋಲದ ಮ್ಯಾಜಿಕ್ ಅನ್ನು ಪ್ರೆಸೆಂಟ್ ಮಾಡಿದೆ. ಕಾರ್ತಿಕ್ ಅವರೇ, 8 ನಿಮಿಷ 13 ಜಾದು ತಂತ್ರಗಳು ಒಟ್ಟೊಟ್ಟಿಗೆ ಬಂತು ಅದರ ಒಳಗಡೆ. ಅಲ್ಲಿ ಒಬ್ಬ ಜಾದೂಗಾರ ಪಂಚೆ ಮತ್ತು ತುಳುನಾಡಿನ ಶಾಲ್ ಹಾಕೊಂಡು ಬಂದಿದ್ದೇ ದೊಡ್ಡ ವಿಷಯ. ಇಡೀ ಪ್ರಪಂಚದಲ್ಲೇ ಅಲ್ಲಿವರೆಗೆ ಫಾರ್ಮಲ್ ಆಗಿ ಹಾಗೆ ಡ್ರೆಸ್ ಮಾಡುವಂಥದ್ದು ಸಿಸ್ಟಮ್ ಇರಲಿಲ್ಲ. ಬರೀ ಪಂಚೆಯಲ್ಲಿ ಉಟ್ಕೊಂಡಂತ ಒಬ್ಬ ಜಾದೂಗಾರ ಪ್ರತ್ಯಕ್ಷ ಆಗ್ತಾನೆ. ಒಂದು ಎಳನೀರಿನ ನೀರನ್ನು ಒಂದು ಪಾತ್ರೆ ಒಳಗಡೆ ಹಾಕಿಬಿಟ್ಟು ಮದಿಪು ಹೇಳಲಿಕ್ಕಿದೆ. ಮೂಡಾಯಿ ಪಡ್ಡೆ ತೆನ್ಕಾಯಿ ಬಡ್ಕಾಯಿ 4 ಮಗಡೆ 4 ಸಿಮೆಂಟ್ ಬತ್ತ ಸೇರಿದ ನೆಚ್ಚನ ಜನಕ್ಲಿನ ಸೇರಿಸೋ ಒಂದು ಪನ್ಪಿನ ಚಿನ್ನದಾದ ಮನಗ ಮೂಜಿ ಮುಡಿತಳೆ ಗಂಗನ ಕಟ್ಟಾದ ಆಜಿ ಮುಡಿತವರೆಗೂ ಪೆರೇದಂಪ ಪಾಡದ 10-15 ಬಗೆದ ಜೋಡಣೆ ಮಲ್ತದ ಭೂತನ ಮಣಮೆಂಚಾಗು ಕುಲೊಂದಲೇ ಭೂತನ ಮಣೆಮಂಚಾಗು ಕುಲೊಂದಲೇ ಅಂತ ಹೇಳಬೇಕಿದ್ರೆ ಆ ನೀರು ತನ್ನಷ್ಟಕ್ಕೆ ಹೊದಲಾಗುತ್ತೆ. ಆ ಹೊದಲಾದದನ್ನು ನಾನು ಒಂದು ಪೀಠಕ್ಕೆ ಹಾಕುವಾಗ ಅದನ್ನ ಭೂತ ಪ್ರತ್ಯಕ್ಷ ಆಗುತ್ತೆ. 2 ಮರಿಭೂತಗಳು ಪ್ರತ್ಯಕ್ಷ ಆಗುತ್ತೆ. ಭೂತ ನನ್ನ ಹೊಡೆದು ಕೊಲ್ಲುತ್ತೆ, ನನ್ನನ್ನು ಗಾಳಿಯಲ್ಲಿ ತೇಲಿಸುತ್ತೆ, ಗಾಳಿಯಲ್ಲೇ ನಾನು ಮಾಯ ಆಗ್ಬಿಡ್ತೇನೆ. ಕೊನೆಗೆ ಭೂತದ ಪಾತ್ರಧಾರಿ ಮುಖವಾಡನ್ನು ಕಳಚಬೇಕಿದ್ರೆ ಅದು ನಾನೇ ಆಗಿದೆ, ಕಣ್ಣೆದುರಿಗೆ ಆಗ್ಬಿಡುತ್ತೆ. ಸೊ ಈ ತಂತ್ರಗಾರಿಕೆ ಇಡೀ ಅಲ್ಲಿ ಕೂತಿರುವಂತ ಜಡ್ಜಸ್ಗಳಿಗೆ, ಜನರಿಗೆ ಅದ್ಭುತ ಲೋಕ ಸೃಷ್ಟಿ ಮಾಡಿಬಿಡ್ತು. ನೋಡಿ, ಹೌದು, ನನ್ನ ಬದುಕಿನ ಟರ್ನಿಂಗ್ ಪಾಯಿಂಟ್ ಇದೆ 100%. ನಾನು ನಿಮ್ಗೆ ಯಾಕೆ ಹೇಳಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ, ಅದನ್ನು ಹೇಗೆ ಇದು ಬೆಳೆಯಿತು ಅಂತ ಹೇಳೋದನ್ನು ಹೇಳ್ತಾ ಹೋದ್ರೆ, ನೋಡಿ ಅಲ್ಲಿ ನಾನು ಏನು ಸಂಶೋಧನೆ ಮಾಡಿದೆ ಅಂದರೆ, ಜಾದುವಿಗೆ ಹೊಸ ರೂಪ ಕೊಡಬೇಕು ಮತ್ತು ನವರಸಪೂರ್ಣವಾಗಿ ಜಾದು ಬಂದರೆ ಮಾತ್ರ ಜನರಿಗೆ ಹತ್ರ ಬರಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಪ್ರೂವ್ ಆದದ್ದು ಭೂತಕೋಲದ ಮ್ಯಾಜಿಕ್. ಅಲ್ಲಿಂದ ಶುರುವಾದ ಜರ್ನಿ ನನ್ನನ್ನು ಬಹಳ ಎತ್ತರಕ್ಕೆ ತಗೊಂಡಾಯಿತು. ಕಾರ್ತಿಕ್, ಕರೆಕ್ಟ್. ತುಂಬಾ ಖುಷಿ ಆಯ್ತು ಸರ್. ಸರಿಗೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಸರ್. ಸುಮ್ಮನೆ ಬ್ರೇಕ್ ತಗೊಳ್ಳೋದು ಬೇಡ ರೀ, ಇದು ಜಾದು ಸಂದರ್ಶನ ಅಲ್ವಾ. ಸೊ ಜಾದು ಮೂಲಕನೇ ಒಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಈಗ ಈ ಕಾರ್ಯಕ್ರಮದಲ್ಲಿ ಸಣ್ಣ ಬ್ರೇಕ್. ಆಬ್ರಕಡಬ್ರ ಮ್ಯಾಜಿಕ್. ಸ್ಪಂದನ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೆ ಜಾದೂ ಸಂದರ್ಶನಕ್ಕೆ ಸ್ವಾಗತ. ಆಬ್ರಕಡಬ್ರ ಮ್ಯಾಜಿಕ್. ಅಬ್ಬಾ, ಓಕೆ, ಸೂಪರ್ ಮ್ಯಾಜಿಕ್ ಸರ್. ಓಡಿ ಪೋಯಾನು ಅಪ್ಪಂಡ ನಂಗೆ ಕೆಲವೊಂದ್ಸತಿ ಅಲ್ಪ ಪೋರೆ ಚಾನ್ಸ್ ತಿಳ್ಕೊಂಡು ಮಾಡ್ರ ಅಪ್ಪಾಜಿ ನಮ್ಮ ವರ ಮಾಯ ಅಂಡ ಅದೇ. ಓಕೆ, ಸೊ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಬ್ಯಾಕ್. ಓಕೆ, ಸೊ ತುಂಬಾ ಮಾತಾಡ್ಲಿಕ್ಕಿದೆ, ತುಂಬಾ ಅಂದ್ರೆ ತುಂಬಾ. ಓಕೆ, ಮೊದಲಿಗೆ ನಂಗೆ ಜಾಸ್ತಿ ಕೇಳಬೇಕು ಒಂದು ಪ್ರಶ್ನೆ ಏನಂದ್ರೆ, ಬಿಗ್ ಬಾಸ್. ಓಕೆ, ಬಿಗ್ ಬಾಸ್ ಹೋದ್ರಿ, ನಾವಿಲ್ಲಿ ಟಿವಿ ನೋಡ್ತಾ ತುಂಬಾ ಆಸೆ ಪಡ್ತೇವೆ, ನಾವ್ ಯಾವಾಗ ಬಿಗ್ ಬಾಸ್ಗೆ ಹೋಗೋದು, ಆ ಒಂದು ಕಾಂಪಿಟೇಷನ್ ಯಾವಾಗ ಭಾಗವಹಿಸುದು ಅಂತ. ಸೊ ನೀವು ಯೋಚನೆ ಮಾಡಿದ್ರ ಬಿಗ್ ಬಾಸ್ಗೆ ಹೋಗ್ತೀರಾ, ಮನೆಗೆ ಹೋಗ್ತೀರಾ ಅಂತ? ಇಲ್ಲ, ಖಂಡಿತ ಇಲ್ಲ. ಇದಕ್ಕೆ ಕಾರಣ ಆದ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಅಲ್ಲಿ ಒಂದು 2 ವಾರದ ಹಿಂದೆ ಎಲಿಮಿನೇಟ್ ಆಗಿದ್ದಂತ ಚೈತ್ರ ಕೊಟ್ಟೂರ್ ಅನ್ನುವಂತ
ಅಲ್ಲಿನ ಒಂದು ಹಾಟ್ ಕಂಟೆಸ್ಟೆಂಟ್, ಎಸ್, ತುಂಬಾ ಕಾಂಟ್ರವರ್ಷಿಯಲ್ ಕಂಟೆಸ್ಟೆಂಟ್. ಹೊರಗೆ ಹೋದ್ರು, ಹೌದು, ಹೊರಗಡೆ ಹೋದ್ರು ಮತ್ತೆ ಒಳಗಡೆ ಅವರು ಹೋದ್ರೇನೆ ಬಿಗ್ ಬಾಸ್ ಮನೆ ಸ್ವಲ್ಪ ಗದ್ದಲ ಇರುತ್ತೆ ಅಂತ ಬಹುಶಃ ಅವ್ರು ಅನ್ಕೊಂಡ್ರೇನು. ಹಾಗೆ ಈ ಗದ್ದಲದ ಹುಡುಗಿಯನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಸುಮ್ಮನೆ ಹಾಗೆ ಕಳ್ಸ್ಕೊಡಕ್ ಆಗಲ್ಲ. ಅಂದ್ರೆ ಅಲ್ಲಿ ಇರುವಂತ ಕಂಟೆಸ್ಟೆಂಟ್ಸ್ ಗಳಿಗೆ ಅದು ಅವ್ರ ಕನ್ಸಲ್ಲೂ ನೆನ್ಸ್ಕೊಳ್ಬಾರ್ದು ಮತ್ತು ಅವರಿಗೆ ಸಡನ್ ಆಗಿ ಬರ್ಬೇಕನ್ನುವಂತ ಒಂದು ಕ್ರಿಯೇಟಿವ್ ಟೀಮ್ ಡಿಸೈಡ್ ಮಾಡಿದಾಗ ಮ್ಯಾಜಿಕ್ ಒಂದು ಒಳ್ಳೆ ಎಂಟ್ರಿ ಆಗ್ಬೋದು ಅಂತ ಅನ್ಸಿತ್ತು. ಅಫ್ಕೋರ್ಸ್ ಮ್ಯಾಜಿಕ್ ಬಗ್ಗೆ ಅವ್ರು ಬಹುಶಃ ಆಲೋಚನೆ ಮಾಡಿದಾಗ ನನ್ನನ್ನು ನೆನೆಸ್ಕೊಂಡ್ರು, ಅದು ನನಗೆ ಸಿಕ್ಕಿದಂಥ ಒಂದು ಭಾಳ ದೊಡ್ಡ ಅವಕಾಶ ಅಂತ ನಾನು ಅನ್ಕೊಳ್ತೇನೆ. ಕಾಂಟ್ಯಾಕ್ಟ್ ಮಾಡಿದ್ರು, ನಾನು ಅಲ್ಲಿ ಹೋದೆ, ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಅನ್ಕೊಂಡಿದ್ದೆ ಏನಪ್ಪ ಭಾಳ ಬಿಗ್ ಬಾಸ್ ಅಂದ್ರೆ ಅವರಿಗೆಲ್ಲ ಅಲ್ಲೆಲ್ಲ ಆಕ್ಸೆಸ್ ಇರುತ್ತೆ ಅಂತ ಅನ್ಕೊಂಡೆ ನಾನು. ತುಂಬಾ ಜನ ಮೈಂಡ್ ಅಲ್ಲಿ ಇರೋದು ಅದೇ. ಹೌದು, ಇಲ್ಲ ಇಲ್ಲ ಇಲ್ಲ, ನಾನು ಹೇಳಬೇಕು, ಏನೂ ಇಲ್ಲ. ಅದು ಅವರ ಹಾಡಲ್ಲೇ ಬರ್ತದೆ, ಅರಮನೆ ಎಲ್ಲ ಸೆರೆಮನೆ ಅಂತ. ಅದು ಖಂಡಿತವಾಗಿ ಸೆರೆಮನೆ. ಒಳಗಡೆ ಇರುವಂತ ನಾನು ಹೋಗಿದ್ದಾಗ 13 ಜನ ಕಂಟೆಸ್ಟೆಂಟ್ಸ್ ಗಳಿದ್ರು. ಆ 13 ಜನರು ಕೂಡ ಹೊರಗಿನ ಪ್ರಪಂಚದ ಸಂಪರ್ಕವೇ ಇಲ್ಲ. ಟೈಮ್ ಗೊತ್ತಿಲ್ಲ, ಹೊರಗಡೆ ಏನಾಗ್ತಿದೆ ಗೊತ್ತಿಲ್ಲ, ಯಾರು ಕಣ್ಣಿಗೆ ಕಾಣೋದಿಲ್ಲ ರೀ. ಅಲ್ಲಿ ಅವ್ರಿಗೆ ಏನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಆದ್ರೂ ಕೂಡ ಅವರಿಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಬರುವಂತ ಒಬ್ರು ಡಾಕ್ಟರ್ ಅಲ್ಲಿ ಕನ್ಫೆಷನ್ ರೂಮ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಅವರು ಮಾಸ್ಕ್ ಹಾಕೊಂಡಿರ್ತಾರೆ. ಅಂದ್ರೆ ಮನುಷ್ಯನ ಸಂಪರ್ಕಕ್ಕೆ ಬರದಿದ್ದಾಗ ಮನುಷ್ಯನ ಮುಖವಾಡ ಎಲ್ಲ ಕಳಚಿ ಹೋಗಿ ಒಳಗಡೆ ಇರುವಂತ ಆತನ ನಿಜವಾದ ಗುಣ ಹೊರಗಡೆ ಬರ್ತದೆ ಅನ್ನುವಂಥದ್ದು ನೆದರ್ಲ್ಯಾಂಡ್ ಅಲ್ಲಿ ಆವಿಷ್ಕಾರ ಆದಂತ ಬಿಗ್ ಬಾಸ್ ನ ಮೂಲ ಒಂದು ಕಾನ್ಸೆಪ್ಟ್ ಅದು. ಸೊ ಅಲ್ಲಿ ಈ ಕನ್ನಡದ ಬಿಗ್ ಬಾಸ್ ಅಲ್ಲಿ ಕೂಡ ಅವ್ರಿಗೆ ಏನೂ ಸಂಪರ್ಕ ಇಲ್ಲ ನೋಡಿ. ಒಳಗಡೆ ಅವರು ಒಂದು ಸ್ಕ್ರೀನ್ ಹಾಕ್ತಾರೆ, ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಸೆಟ್ಟಿಂಗ್ ಎಲ್ಲ ಮಾಡ್ತಾರೆ, ಅಲ್ಲಿ ಏನು ಬೇಕು ಸೆಟ್ಟಿಂಗ್ ಎಲ್ಲ. ಹಾಗೆ ಇಲ್ಲಿ ಏನು ಗೊತ್ತಿರೋದಿಲ್ಲ ಅವರಿಗೆ, ಹೀಗೆ ಒಂಥರ. ಮತ್ತೆ ಒಳಗಡೆ ಕೂಡ ಅವ್ರಿಗೆ ಯಾವುದೇ ಊಟದ ಫೆಸಿಲಿಟಿ ಇಲ್ಲ. ಅವ್ರು ಮಾಡ್ಕೊಂಡ್ರೆ ಅವ್ರಿಗೆ ಊಟ, ಇಲ್ಲಾಂದ್ರೆ ಅವ್ರಿಗೆ ಊಟ ಇಲ್ಲ ಅಂತ ಬಹಳ ಒಂದು ನಿಜವಾಗಿ ಒಂದು ಟಫ್ ಸ್ಪರ್ಧೆ ಅಂತ ಹೇಳ್ಬೋದು ಅಂತ ಅವರಿಗೆ. ಬಿಗ್ ಬಾಸ್ನವರಿಗೆ ಬಹುಶಃ ಗಾರ್ಡನ್ ಏರಿಯಾದಲ್ಲಿ ಒಂದು ಸ್ಟೇಜ್ ಹಾಕ್ಬಿಟ್ಟು ನಾನು ನಾರ್ಮಲ್ ಮ್ಯಾಜಿಕ್ ಶೋ ಮಾಡಬೇಕು ಅಂತ ಒಂದು ಮನ್ಸಿತ್ತು ಬೇಸಿಕಲಿ. ಅಂದ್ರೆ ನೀವೊಂದು ಮ್ಯಾಜಿಕ್ ಶೋ ಮಾಡೋದು, ಆ ಮ್ಯಾಜಿಕ್ ಶೋನ ಎಂಡ್ ಅಲ್ಲಿ ಒಂದು ಯಾವುದೋ ಒಂದು ಐಟಮ್ ಮೂಲಕ ಚೈತ್ರ ಕುಟ್ಟೂರ್ ಅವರನ್ನು ಪ್ರತ್ಯಕ್ಷ ಮಾಡಿ ಬಿಡುವುದು ಅಂತ ಇತ್ತು. ಆಗ ನಾನು ಅವ್ರಿಗೆ ಹೇಳಿದೆ, ಅದು ನಾರ್ಮಲ್ ಮ್ಯಾಜಿಕ್ ಶೋ ಆಗುತ್ತೆ, ಸ್ವಲ್ಪ ಚೇಂಜಸ್ ಬೇಕು. ಈಗ ನಡೆಯುವಂಥದ್ದು ಬಹಳ ಹತ್ತಿರದಿಂದ ಮಾಡುವಂತ ಮ್ಯಾಜಿಕ್ ಅಂತ ನಾನು ಹೇಳಿದೆ. ನಾನು ಅದನ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡು ಅಂತ ಹೇಳಿದಾಗ ನಂದೊಂದು ಕಾನ್ಸೆಪ್ಟ್ ಬಿಚ್ಚಿಟ್ಟೆ ನಾನು ಅವರಿಗೆ. ಅದು ಅವರಿಗೆ ಬಹಳ ಇಷ್ಟ ಆಯ್ತು. ಇಂಟಿಮೇಟ್ ಮ್ಯಾಜಿಕ್ ಅಂತ ಕಾನ್ಸೆಪ್ಟ್ ಅವರಿಗೆ ಬಹಳ ಇಷ್ಟ ಆಯ್ತು. ಸೊ ಆ ಇಷ್ಟ ಪ್ರಕಾರ ಅವರು ನನ್ನ ಬಿಗ್ ಬಾಸ್ ಒಳಗಡೆ ಕಳಿಸಿದ್ರು. ಒಳಗಡೆ ಹೋಗುವ ಎಂಟ್ರಿ ಕೂಡ ಒಂಥರ ಜಾದುಮಯ ಆಯಿತು. ತಾವುಗಳು ನೋಡ್ಬೋದು. ಅದರಲ್ಲಿ ಒಂದು ಕನ್ಫೆಷನ್ ರೂಮಿಂದ ನಾನು ಬರಬೇಕಿತ್ತು ಒಳಗಡೆಗೆ. ಮೊದಲು ಬಾಗಿಲು ಟಕ್ ಟಕ್ ಅಂತ ಶಬ್ದ ಆಗುತ್ತೆ, ಯಾರೋ ಬರ್ತಾ ಇದಾರೆ ಅಂತ. ಅವರು ಎಲ್ಲ ಓಡಿ ಬರ್ತಾರೆ, ಯಾರು ಬರುವುದು ಕಾಣಿಸ್ತಾ ಇಲ್ಲ. ಯಾರೊಬ್ಬ ಧೈರ್ಯ ಮಾಡಿ ಬಾಗಿಲನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡೋಗಿ ಖಾಲಿ ರೂಮ್, ಯಾರು ಇಲ್ಲ ಅಲ್ಲಿ. ಮತ್ತೆ ಬಾಗಿಲು ಕ್ಲೋಸ್ ಆಗ್ತದೆ, ಪಟ ಅಂತ ಮತ್ತೆ ಶಬ್ದ ಆಗ್ತದೆ. ನಾನು ಪಟ್ಟ ಅಂತ ಬಂದ್ಬಿಡ್ತೇನೆ. ಹೀಗೆ ನಾನು ಮತ್ತೆ ಬಂದವನಿಗೆ ಅಲ್ಲಿ ಫಾರ್ಮಲ್ ಆಗಿಲ್ಲ. ಅದ್ರಲ್ಲಿ ಏನಿತ್ತು ಅಂತ ಹೇಳಿದ್ರೆ, ನಮಸ್ಕಾರ, ನಾನು ಕುದ್ರೋಳಿ ಗಣೇಶ್, ಹೀಗೆ ಅದು ಏನು ಹೇಳಲಿಕ್ಕಿಲ್ಲ ನನಗೆ. ಬಿಗ್ ಬಾಸ್ ಇನ್ಸ್ಟ್ರಕ್ಷನ್ ಅದು. ಬರೋದು ಮ್ಯಾಜಿಕ್ ಮಾಡೋದು ಪಟ ಅಂತ. ಅದು ಕೂಡ ಹೇಗೆ ಅಂತ ಹೇಳಿದ್ರೆ ಒಂದೇ ಕಡೆ ಕೂತ್ಕೊಂಡಲ್ಲ. ಬೆಡ್ರೂಮ್ ಅಲ್ಲಿ ಒಂದು ಮ್ಯಾಜಿಕ್ ಸ್ಟಾರ್ಟ್ ಇದು, ಆ ನಂತರ ಒಂದು ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಒಂದು ಮ್ಯಾಜಿಕ್, ಇನ್ನೊಂದು ಕಡೆ ಮ್ಯಾಜಿಕ್, ಹೀಗೆ ಅಲ್ಲಿ ಅದ್ಭುತ. ಅಂದ್ರೆ ಒಂಥರ ಅವರಿಗೆ ಆಶ್ಚರ್ಯ ಆಗ್ಬಿಡ್ತು. ಒಳಗಡೆ ಮಾಡಿದಂಥ ಮ್ಯಾಜಿಕ್ಗಳಲ್ಲಿ ನಾನು ನಮ್ಮ ಊರಿನ ಶೈನ್ ಶೆಟ್ಟಿ ಅವರಿಗೊಂದು ಮ್ಯಾಜಿಕ್ ಮಾಡಿದೆ. ಸಬ್ ಕಾನ್ಶಿಯಸ್ ಮೈಂಡ್ ಇದು ಒಂದು ಮ್ಯಾಜಿಕ್ ಮಾಡಿದೆ. ಭೂಮಿ ಶೆಟ್ಟಿ ಮತ್ತು ವಾಸುಕಿ ಜೋಡಿಗೆ ಒಂದು ಬಹಳ ತಮಾಷೆ ಮ್ಯಾಜಿಕ್ ಮಾಡಿದೆ. ಪ್ರಿಯಾಂಕ ಅವರಿಗೆ ಒಂದು ಮ್ಯಾಜಿಕ್ ಮಾಡಿದೆ. ದೀಪಿಕಾ ದಾಸ್ ಅವರಿಗೆ ಒಂದು ಮ್ಯಾಜಿಕ್ ಮಾಡಿದೆ. ಎಲ್ಲರನ್ನು ಸೇರಿಸ್ಕೊಂಡು ಒಂದಷ್ಟು ಮ್ಯಾಜಿಕ್ಗಳನ್ನು ಮಾಡಿದೆ. ಮ್ಯೂಸಿಕ್ ಟೆಲಿಪತಿ ಅಂತ ಒಂದು ವಿಶೇಷ ಪ್ರಯೋಗ ಮಾಡಿದೆ. ಹೀಗೆಲ್ಲ ಮ್ಯಾಜಿಕ್ಗಳನ್ನು ನಾನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಕೊನೆಗೆ ನನ್ನ ಪ್ರಶ್ನೆ ಅಂದರೆ, ಇಲ್ಲಿ ಪ್ರಶ್ನೆ ಇದ್ದದೇನು ಅಂತ ಹೇಳಿದ್ರೆ, ನಾನು ಸುಮಾರು 1.5 ಗಂಟೆ ಇದೆ ಅದರ ಒಳಗಡೆ ಎಲ್ಲ ಒಟ್ಟಿಗೆ ಸೇರಿಸುವಾಗ. ಎಡಿಟೆಡ್ ಮಾಡುವಾಗ ನಿಮಗೆ ಅದು ಒಂದು 20-25 ನಿಮಿಷ ಬರುತ್ತೆ. ಆ 1.5 ಗಂಟೆ ಅವರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ ಅಲ್ವಾ. ಬಹಳ ನಾನು ಒಂದು ಮ್ಯಾಜಿಕ್ ಮಾಡಿದ ಕೂಡಲೇ ಎರಡನೇ ಮ್ಯಾಜಿಕ್ಗೆ ಅವ್ರು ಎಷ್ಟೊಂದು ಸಮೀಪ ಆಗಿಬಿಟ್ರು ಅಂತ ಹೇಳಿದ್ರೆ, ಇವರು ಒಂದು ತಿಂಗಳಿಂದ ಕಂಟೆಸ್ಟೆಂಟ್ ಆಗಿ ಇದ್ದ ಹಾಗೆ ಇತ್ತು ಅವ್ರ ಮನಸ್ಸಲ್ಲಿ. ತುಂಬಾ ಜನ ಪ್ರಮೋ ನೋಡ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡ್ರು, ಕುದ್ರೋಳಿ ಗಣೇಶ್ ಅವರೇ ವೈಲ್ಡ್ ಕಾರ್ಡ್ ಎಂಟ್ರಿ ಮಾಡ್ತಾರೆ ಅಂತ ಹೇಳ್ಕೊಂಡು. ಒಂಥರ ಹಾಗೆ ಇತ್ತು. ನಾನೊಂದು 2 ದಿನ ಫೋನ್ ಎತ್ತವಾಗಿರ್ಲಿಲ್ಲ. ಆಸ್ ಪರ್ ಬಿಗ್ ಬಾಸ್ ಇನ್ಸ್ಟ್ರಕ್ಷನ್ ಯಾವುದೇ ಕಾಲ್ ಎತ್ತವಾಗಿರ್ಲಿಲ್ಲ ನಾನು. ಹಾಗಿತ್ತು ಅಂದ್ರೆ ಟು ಮೇಂಟೈನ್ ದ ಕ್ಯೂರಿಯಾಸಿಟಿ. ನಾನು ಹೇಳುವಾಗಿಲ್ಲ ಯಾರು ಬರ್ತಾ ಇದ್ದಾರೆ, ನೀವೇನಾ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ತುಂಬಾ ಜನ ಕೇಳಿದ್ದಾರೆ. ಅದೊಂದು ಕ್ಯೂರಿಯಾಸಿಟಿ. ಸೊ ಅಲ್ಲಿ ಕ್ಯೂರಿಯಾಸಿಟಿ ಮೇಲೆ ಕ್ಯೂರಿಯಾಸಿಟಿ. ಈಗೇನೋ ಮ್ಯಾಜಿಕ್ ಮಾಡ್ತಾರೆ, ಮುಂದೇನೋ ಮಾಡ್ತಾರೆ, ಮತ್ತೇನೋ ಮಾಡ್ತಾರೆ ಅಂತ ಹೇಳುವಾಗ, ನಾನು ಎಲ್ಲ ಕಡೆ ಮಾಡಿದ್ದೇನೆ, ಎಲ್ಲಿ ಮಾಡಿಲ್ಲ ಅಂತ ಅವ್ರಿಗೆ ಕೇಳುವಾಗ, ಗಾರ್ಡನ್ ಏರಿಯಾದಲ್ಲಿ ಮಾಡಿಲ್ಲ ನೀವು ಅಂತ ಅವರೇ ಹೇಳ್ತಾರೆ. ಆಗ ನಾನು ಕ್ಯಾಮರಾ ಮೂಲಕ ಬಿಗ್ ಬಾಸ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ, ಬಿಗ್ ಬಾಸ್ ನನಗೊಂದು ಗಾರ್ಡನ್ ಏರಿಯಾದಲ್ಲಿ ಮ್ಯಾಜಿಕ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅನ್ನೋದು ಮ್ಯಾಜಿಕ್ ಅಂತ ಹೀಗೆ ಮಾಡಾಗ ಸ್ಕ್ರೀನ್ ಮೇಲೆ ಹೇಳುತ್ತೆ. ಹೊರಗಡೆ ಒಂದು ಸೆಟಪ್ ಆಗಿರ್ತದೆ, ಒಂದು ಮ್ಯಾಜಿಕ್ ಐಟಮ್ ಸ್ತೂಪ ಅಂತ ಕರಿತೇವೆ, ಒಂದು ಹೆಬ್ಬಾಗಿಲ್ಲ ಅದೊಂದು. ಸೊ ಅಲ್ಲಿ ನಾನು ಅವರನ್ನೆಲ್ಲ ಒಂದು ಕಡೆ ಕೂರಿಸ್ಕೊಂಡು, ಈಗ ಒಂದು ಅದ್ಭುತವಾದ ಮ್ಯಾಜಿಕ್ ಮಾಡ್ತೇನೆ, ಮಾಯಾಲೋಕ ವಿಸ್ಮಯ ಲೋಕ ಅಂತ ಹೇಳ್ಕೊಂಡು
ನಾನು ಅಬ್ರಕಡಬ್ರ ಮ್ಯಾಜಿಕ್ ಅಂತ ಹೇಳಬೇಕಿದ್ರೆ ಬಡ್ ಅಂತ ಹೊಗೆ ಬರುತ್ತೆ, ಪಟ್ ಅಂತ ಸ್ಫೋಟ ಆಗುತ್ತೆ, ಅಲ್ಲಿ ಚೈತ್ರ ಕೊಟ್ಟವರು ಬಂದ್ಬಿಡ್ತಾರೆ. ಆಗ ನೀವು ನೋಡ್ಬೇಕಿತ್ತು ರಿಯಾಕ್ಷನ್. ಅಂದ್ರೆ ಇದು ಕೊಟ್ಟೂರು ಹೌದಲ್ವಾ ಅಂತ ಒಂದಷ್ಟು ಜನ ಕಣ್ಣು ನೋಡೋರು, ಅಯ್ಯಪ್ಪ ಇವಳು ಯಾಕೆ ಬಂದ್ಲು ಅಂತ ಹೇಳುವಂತ ಒಂದು ವಿಭಾಗ, ಮಿಕ್ಸ್ಡ್ ರಿಯಾಕ್ಷನ್ ಎಲ್ಲ. ಅವಳ ನಾನು ಆ ಸ್ಪರ್ಧೆ ನಾನು ಕೈಯಲ್ಲಿ ಹಿಡ್ಕೊಂಡು ಅವರನ್ನು ಒಳಗಡೆ ಬಿಡುವವರೆಗೂ ಕೂಡ ಅದು ಅದ್ಭುತ ರಿಯಾಕ್ಷನ್. ಅಂದ್ರೆ ಅದೇ ಬಿಗ್ ಬಾಸ್ಗೆ ಬೇಕಿದೆ. ನಾನು ಅವ್ರ ಒಳಗಡೆ ಬಿಟ್ಬಿಟ್ಟು ನಾನು ಮತ್ತೆ ಅಬ್ರಕಡಬ್ರ ಮ್ಯಾಜಿಕ್ ಅಂತ ಇನ್ನೊಂದು ಮ್ಯಾಜಿಕ್ ತೋರಿಸ್ತೇನೆ ಅಂತ ಅವ್ರಿಗೆ ಏನು ಸುಮ್ಮನೆ ಹೇಳ್ಬಿಟ್ಟು ನಾನು ಅಬ್ರಕಡಬ್ರ ಮ್ಯಾಜಿಕ್ ಅಂತ ಹೇಳೋಕೆ ಅದು ಬ್ಲೈಂಡ್ಗಳೆಲ್ಲ ಬಿದ್ದುಬಿಟ್ಟು ನನ್ನ ಎಕ್ಸಿಟ್. ಬಹಳ ಸಂತೋಷ ಏನಂತ ಹೇಳಿದ್ರೆ, ನನಗೆ ಅನಿಸಿದೇನು ಅಂತ ಹೇಳಿದ್ರೆ, ಮ್ಯಾಜಿಕ್ ಅನ್ನುವಂಥ ಈ ಒಂದು ಕಲೆಯನ್ನು ಬಳಕೆ ಮಾಡಿಕೊಂಡು ಬಿಗ್ ಬಾಸ್ನ ಒಳಗಡೆ ಸ್ಪರ್ಧಿಗಳಿಗೆ ಮತ್ತೆ ಆ ಪ್ರೋಗ್ರಾಮ್ ನೋಡ್ತಿರುವಂತ ಸುಮಾರು 2 ಕೋಟಿ ಜನ ವೀಕ್ಷಕರು ಕೇವಲ ಟಿವಿಯಿಂದ, ಮತ್ತೆ ಸೋಷಿಯಲ್ ಮೀಡಿಯಾದ ಬೇರೆ ಅಷ್ಟು ಜನ ನೋಡುವಂತ ಅವಕಾಶವನ್ನು ಮ್ಯಾಜಿಕ್ಗೆ ಕೊಟ್ಟರಲ್ಲ ಬಿಗ್ ಬಾಸ್ ಟೀಮ್, ಅದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ಸೇರಿಸ್ತೇನೆ ಬಿಗ್ ಬಾಸ್. ಬಿಗ್ ಬಾಸ್. ಓಕೆ, ಸೊ ಮೇ ಬಿ ಈ ಒಂದು ಬಿಗ್ ಬಾಸ್ ಹೋದ್ಮೇಲೆ ನಿಮ್ಮ ಒಂದು ಲೈಫ್ ಟರ್ನ್ ಆಗೋದಂತ ಗ್ಯಾರಂಟಿ ಅಲ್ವಾ? ಖಂಡಿತ ಅಂತ ಅನ್ಸುತ್ತೆ. ತುಂಬಾ ಅದ್ರ ಬಗ್ಗೆನೇ ಮಾತಾಡ್ತಾರೆ ಬಿಗ್ ಬಾಸ್ ಮನೆ. ನೋಡಿ, ನಾನು ಹೇಳ್ತೇನೆ ಕಾರ್ತಿಕ್ ಅವ್ರೆ, ನನಗೆ ಫಾರ್ಚುನೇಟ್ಲಿ ಬಿಗ್ ಬಾಸ್ ಟೆಲಿಕಾಸ್ಟ್ ಆದಂತ ಕಳೆದ ಮಂಗಳವಾರ ಅದರ ಮರುದಿವಸವೇ ನನಗೆ ದಿ ಪ್ರೆಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಅನ್ನುವಂಥ ಒಂದು ದೊಡ್ಡ ಸಂಸ್ಥೆ ಬೆಂಗಳೂರಲ್ಲಿ ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದರು. ಜಸ್ಟಿಸ್ ನಿವೃತ್ತ SR ನಾಯಕ್ ಅವರು ಅದನ್ನು ಪ್ರದಾನ ಮಾಡಿದ್ರು. ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರ ನೇತೃತ್ವದ ಸಮಿತಿ, ಬಹಳ ದೊಡ್ಡ ಸಮಿತಿ. ಆ ಕಾರ್ಯಕ್ರಮಕ್ಕೆ ಸುದೀಪ್ ಬಂದಿದ್ರು. ನನಗೆ ಕಾರ್ಯಕ್ರಮ ಮಾಡುವಾಗ ಅಲ್ಲಿ ಚಿತ್ರರಂಗದ ತುಂಬಾ ದೊಡ್ಡ ಸ್ಟಾರ್ಗಳು ಬಂದಿದ್ರು, ಟಿವಿ ಸ್ಟಾರ್ಸ್ಗಳು ಬಂದಿದ್ರು. ಅಷ್ಟರ ಮಧ್ಯದಲ್ಲಿ ಅದು ಅವಾರ್ಡ್ ಸೆರೆಮನಿ ಆಯ್ತು. ನನಗೆ ನೆಕ್ಸ್ಟ್ ಡೇ ಏನಾದ್ರು ರಿಯಾಕ್ಷನ್ ಗೊತ್ತಾಯ್ತು. ನಾನು ಅಲ್ಲಿಗೆ ಒಂದು ಓಲೋ ಟ್ಯಾಕ್ಸಿ ಹಿಡಿಲಿಕ್ಕೆ ರೋಡಲ್ಲಿ ಹೋಗ್ಬೇಕಿದ್ರೆ ಬೈಕಲ್ಲಿ ಕಾರಲ್ಲಿ ಹೋಗ್ತಿದ್ದ ಜನ ಎಲ್ಲ ತಿರುಗಿ ನೋಡೋದು, ಯಾರೋ ಬೈಕಲ್ಲಿ ಹೋಗ್ತಿದ್ದಂತ 4-5 ಜನ ಹುಡುಗರು ಬಂದ್ಬಿಟ್ಟು ಸೆಲ್ಫಿ ತಗೊಳ್ಳೋದು, ಸಾರ್ ನಿನ್ನೆ ಬಿಗ್ ಬಾಸ್ ನೋಡಿದೆ ಅಂತ ಹೇಳೋದು. ಅಲ್ಲಿ ಅವಾರ್ಡ್ ಫಂಕ್ಷನ್ ಅಲ್ಲಿ ಜನ ಎಲ್ಲ ಬಂದು ಮುತ್ತಿಗೆ ಹಾಕೊಂಡು ದೊಡ್ಡವರೆಲ್ಲರೂ ಬಂದು ನೋಡಿದ್ದು ಇಂಪ್ಯಾಕ್ಟ್, ಅಂದ್ರೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಟಿವಿ ಅಂತ ಗೊತ್ತಾಯ್ತು. ಖಂಡಿತವಾಗಿ ಇದು ನನ್ನ ಲೈಫಿಗೆ ಒಂದು ಹೊಸ ಸಂಚಲನ ಕೊಟ್ಟಿರುವಂತದ್ದು, ಟರ್ನ್ ಅಂತ ಟರ್ನಿಂಗ್ ಪಾಯಿಂಟ್ ಅಲ್ವಾ? ಓಕೆ, ಅಂಡ್ ನಿಮ್ಮ ಒಂದು ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಅಂತೂ ನಿಮ್ಗಂತೂ ತುಂಬಾನೇ ಖುಷಿ ಕೊಟ್ಟಿರುವಂತದ್ದು. ಅಂಡ್ ಮೇ ಬಿ ನಿಮ್ಗೆ ಒಂದು ಚಾನ್ಸ್ ಬಂದ್ರೆ ನೆಕ್ಸ್ಟ್ ಇಯರ್ ಬಿಗ್ ಬಾಸ್ ಹೋಗುವಂತದ್ದು, ಏನಾದ್ರೂ ಆತರ ಚಾನ್ಸ್ ಬಂದ್ರೆ ಗೊತ್ತಿಲ್ಲ. ನೋಡಿ, ಬಿಗ್ ಬಾಸ್ ರೂಲ್ ಪ್ರಕಾರ ಯಾರು ಹೋಗ್ತೇನೆ ಅಂತ ಹೇಳ್ತಾರೆ ಅವರನ್ನ ಲಿಸ್ಟಿಗೆ ಹಾಕಲ್ಲ ಅವರು. ಸೊ ಅದು ಅವರ ಚಾಯ್ಸ್. ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ನನಗೆ ಅರ್ಹತೆ ಇದೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಡಿಸೈಡ್ ಮಾಡಿದ್ರೆ ಅದು ಏನಾಗುತ್ತೆ ಅಂತ ನಾನು ಹೇಳಲಾರೆ. ನೀವು ಅದೇ ನೆಕ್ಸ್ಟ್ ಇಯರ್ ಹೋಗಿ ಬಂದ್ಮೇಲೆ ಮತ್ತೊಂದ್ಸತಿ ನೀವು ಇಂಟರ್ವ್ಯೂ ಕೂತ್ಕೊಳ್ಬೇಕು. ಎಸ್, ನಂಗೆ ಬಿಗ್ ಬಾಸ್ ಅಂತೂ ನೀವು ಹೋದದ್ದೇ ನಮ್ಗೆ ಭಾರಿ ಖುಷಿ. ಯಾಕಂದ್ರೆ ನಮ್ಮ ಊರು ಮಂಗಳೂರು ಅಂತ ದೊಡ್ಡ ಹೆಸರು ಸಿಕ್ಕಿದೆ. ಅದೇ ಒಂದು ಖುಷಿ ಕೊಡುವಂತದ್ದೇ. ಓಕೆ, ಅಂಡ್ ಬಿಗ್ ಬಾಸ್ ಆಯ್ತು, ಅದಕ್ಕಿಂತ ಮುಂಚೆ ನೀವೊಂದು ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಅದ್ರ ಬಗ್ಗೆ ನೀವು ಹೇಳಲೇಬೇಕು. ಯಾವ್ದು ಸರ್ ಅದು? ನಿಮ್ಮ ಬಾಯಲ್ಲಿ ಬರಲಿ. ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅನ್ನುವಂತ ಈ ದೇಶದ ಅತ್ಯಂತ ಒಂದು ಸ್ಟ್ಯಾಂಡರ್ಡ್ ರಿಯಾಲಿಟಿ ಶೋ. ಸೀಸನ್ 3 ನಾನು ಹೋಗಿದ್ದದು. ಅದ್ಭುತ ಎಕ್ಸ್ಪೀರಿಯನ್ಸ್, ಒಂದು ನ್ಯಾಷನಲ್ ಲೆವೆಲ್ ಎಕ್ಸ್ಪೋಜರ್. ನೆನ್ಪಿಡ್ಕೊಳ್ಳಿ ಕಾರ್ತಿಕ್ ಅವರೇ, ನಮಗೆ ಸೌತ್ ಇಂಡಿಯನ್ಸ್ ಗಳಿಗೆ ನ್ಯಾಷನಲ್ ಲೆವೆಲ್ ಎಕ್ಸ್ಪೋಜರ್ ಸಿಗೋದು ಬಹಳ ಕಡಿಮೆ. ನೀವು ಫಿಲ್ಮ್ ಇಂಡಸ್ಟ್ರಿ ತಗೊಳ್ಳಿ, ಎಲ್ಲೋ ಕಮಲ್ ಹಾಸನ್, ಎಲ್ಲೋ ರಜನಿಕಾಂತ್, ಎಲ್ಲೋ ಒಬ್ರು ಸಿಂಗರ್ ಅಲ್ಲಿ SP ಬಾಲಸುಬ್ರಹ್ಮಣ್ಯ ಬಿಟ್ಬಿಟ್ರೆ ನಿಮಗೆ ಸೌತ್ ಇಂಡಿಯಾದಿಂದ ಬಂದಿರುವಂತವ್ರು ಅಂತ ಬಹಳ ಕಮ್ಮಿ ಜನ. ಈಗ ಶ್ರೀದೇವಿ ಅಂತ ಒಂದು ಆಕ್ಟರ್ಗಳು ಕೂಡ ಆ ಟೈಮಲ್ಲಿ ಬಹಳ ಹಠ ಮಾಡಿಬಿಟ್ಟು ಬಹಳ ಕಷ್ಟಪಟ್ಟು ಒಂದು ನ್ಯಾಷನಲ್ ಲೆವೆಲ್ ಅಟೆನ್ಷನ್ ತಗೊಳ್ಳಿರ್ಬೋದು ಬಿಟ್ರೆ, ಸೊ ನಾರ್ತ್ ಇಂಡಿಯನ್ಗಳು ಬಹಳ ಕಷ್ಟಪಡ್ತಾರೆ ನಮ್ಗೆ ಒಂದು ಎಕ್ಸ್ಪೋಜರ್ ಕೊಡ್ಲಿಕ್ಕೆ. ಅಂತ ಇದರಲ್ಲಿ ಒಂದು 30,000 ಜನದಷ್ಟು ಆಡಿಷನ್ಗೆ ಬರುವಂತಹ ಕೇವಲ 175 ಜನ ಶಾರ್ಟ್ ಲಿಸ್ಟ್ ಆಗಿ ಕೇವಲ 48 ಮಂದಿ ಮಾತ್ರ ಕಾಂಪಿಟೇಷನ್ಗೆ ಎಂಟರ್ ಆಗುವಂತ ಕಾಂಪಿಟೇಷನ್ ಇದು. ಅಂದ್ರೆ ಕ್ವಾರ್ಟರ್ ಫೈನಲ್. 48ರಿಂದ 18 ಮಂದಿ ಸೆಮಿಫೈನಲ್ಗೆ, 18ರಿಂದ 6 ಜನ ಮಾತ್ರ ಫೈನಲ್ಗೆ. 6 ಜನರಲ್ಲಿ ಒಬ್ಬರನ್ನು ವಿನ್ನರ್ ಮಾಡ್ತಾರೆ. ಈ ಫೈನಲ್ 6 ಜನರಲ್ಲಿ ನಾನು ಮತ್ತು ನನ್ನ ವಿಸ್ಮಯ ತಂಡ ಇತ್ತು ಅನ್ನೋದು ಒಂದು ದೊಡ್ಡ ಸಂತೋಷದ ವಿಷಯ. ನನಗೆ ಅನಿಸಿದೆ ಏನು ಅಂತ ಹೇಳಿದ್ರೆ, ಜಾದುವನ್ನು, ಜಾನಪದ ರಂಗಭೂಮಿ, ಸಂಗೀತ ಮತ್ತು ಇವೆಲ್ಲರನ್ನು ಜಾದುವಿನ ಜೊತೆ ಸೇರಿಸ್ಕೊಂಡು, ಅಂದ್ರೆ ಈ ಎಲಿಮೆಂಟ್ಗಳನ್ನು ಜೊತೆ ಸೇರಿಸ್ಕೊಂಡು ಪ್ರೆಸೆಂಟ್ ಮಾಡಿದಾಗ ಮ್ಯಾಜಿಕ್ ಅನ್ನು, ಆಗ ಜಡ್ಜ್ ಆಗಿದ್ದಂಥ ಧರ್ಮೇಂದರ್, ಸೊನಾಲಿ ಬೇಂದ್ರೆ, ಕಿರಣ್ ಕೇರ್ನ್ ಅಂತ ಟಾಪ್ ಜಡ್ಜ್ಗಳು, ಮತ್ತೆ ಗೆಸ್ಟ್ಗಳಾಗಿ ತುಂಬಾ ಜನ ಬಂದಿದ್ರು. ಹೇಮಾ ಮಾಲಿನಿ ಬಂದಿದ್ರು, ಮತ್ತೆ ಬೇರೆ ಬೇರೆ ಫಿಲ್ಮ್ ಸ್ಟಾರ್ಗಳು ಬಂದಿದ್ರು, ಅವರ ಮಗಳು ಬಂದಿದ್ರು. ಇವರೆಲ್ಲ ಮೆಚ್ಕೊಂಡದ್ದು ಏನು ಅಂತ ಹೇಳಿದ್ರೆ, ಜಾದು ಅಂದ್ರೆ ಹೂ ತೆಗಿತಾರೆ, ಹಣ್ಣು ತೆಗಿತಾರೆ, ಅಷ್ಟೇ ಸೀಮಿತ. ಜಾದುವಿಗೆ ರಂಗ ಸಾಧ್ಯತೆ ಇದೆಯಾ ಅಂತ ಅವ್ರಿಗೆ ಆಶ್ಚರ್ಯಪಟ್ರು ಅವರು. ನೋಡಿ, ನೆನ್ಪಿಡ್ಕೊಳ್ಳಿ ಕಾರ್ತಿಕ್ ಅವರೇ, ನನ್ನ ಆಸೆ, ನನಗೆ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಮೂಲಕ ನೋಡ್ತಾ ಇರುವಂಥ ವೀಕ್ಷಕರಿಗೆ
ನನಗೆ ಏನನ್ನು ಹೇಳಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಮ್ಯಾಜಿಕ್ ಅನ್ನೋದು ಕೇವಲ ಮಕ್ಕಳಿಗೋಸ್ಕರ ಸೀಮಿತ ಆಗಿರುವಂಥ ಕಲೆ ಅಲ್ಲ. ಮ್ಯಾಜಿಕ್ ಮಕ್ಕಳಾಟ ಅಲ್ಲ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಮ್ಯಾಜಿಕ್ ಅಂದರೆ ಬರ್ತ್ಡೇಗೆ ಕರೆಯುವಂಥ ಒಬ್ಬ ಕಲಾವಿದ, ಏನೋ 5-10 ನಿಮಿಷ ಒಂದು ಅರ್ಧ ಗಂಟೆ ಮಕ್ಕಳಿಗೋಸ್ಕರ ಮ್ಯಾಜಿಕ್ ಮಾಡ್ತಾನೆ. ನೀವು ತುಂಬ ಜನ ಬರ್ತ್ಡೇ ಪಾರ್ಟಿಗಳಲ್ಲಿ ಬೆಂಗಳೂರಿನಂಥ ಊರುಗಳಲ್ಲೆಲ್ಲ ಮ್ಯಾಜಿಷಿಯನ್ ಮ್ಯಾಜಿಕ್ ಶೋ ಮಾಡ್ತಿರುವಾಗ ಮಕ್ಕಳು ಬಂದು ಎದುರುಗಡೆ ಕೂರ್ತಾರೆ. ದೊಡ್ಡವರು ಅವರವರ ಪಾಡಿಗೆ ಅವರವರು ಇರ್ತಾರೆ, ಅವ್ರ ಪಾರ್ಟಿ ಮಾಡ್ತಾ ಇರ್ತಾರೆ. ಅವ್ರ ಲೆಕ್ಕದಿಂದ ಮ್ಯಾಜಿಕ್ ಅಂದರೆ ಬರೀ ಮಕ್ಕಳಿಗೋಸ್ಕರ ಇರುವಂಥ. ಆದರೆ ಬರೀ ಮಕ್ಕಳಿಗೋಸ್ಕರ ಇರೋದಲ್ಲ, ಅದೊಂದು ಸಣ್ಣ ವಿಭಾಗ ಮಾತ್ರ. ಮ್ಯಾಜಿಕ್ನ ರಂಗ ಸಾಧ್ಯತೆ ಭಾಳ ದೊಡ್ಡದು, ಸಿಕ್ಕಾಪಟ್ಟೆ ದೊಡ್ಡದು. ನನ್ನ ಮೇಲೆ ಈ ರಂಗ ಸಾಧ್ಯತೆ ಬರಬಹುದು ಅನ್ನುವಂಥ ಒಂದು ಕಲ್ಪನೆಯನ್ನು ನನಗೆ ಮೊದಲು ಕೊಟ್ಟದ್ದು ರಂಗಾಯಣದ ಒಂದು ನಾಟಕ ತಿರುಕನ ಕನಸು ಅನ್ನುವಂಥ ಒಂದು ನಾಟಕದ ತಿರುಗಾಟ ಬಂದಿತ್ತು. ನಾನು ಸೆಕೆಂಡ್ ಇಯರ್ ಡಿಗ್ರಿ ಆಗ. ಅದರಲ್ಲಿ ಒಬ್ಬ ರಸ್ತೆ ಬದಿಯಲ್ಲಿ ಮಲಗಿದ್ದಂಥ ತಿರುಕ, ಒಬ್ಬ ಭಿಕ್ಷುಕ, ಕನಸಲ್ಲಿ ಒಂದು ರಾಜಕುಮಾರಿಯನ್ನು ಮದುವೆ ಆಗೋದು, ಆ ರಾಜ್ಯದ ರಾಜ್ಯ ಆಗೋದು, ಆ ನಂತರ ಶತ್ರು ರಾಜ್ಯ ಅವನ ಮೇಲೆ ಆಕ್ರಮಣ ಮಾಡೋದು. ಅವ ರಾತ್ರಿ ಹೊತ್ತು ಮಲಗಿದ್ದಾಗ ಒಂದು 15-20 ಜನ ಸೈನಿಕರು ಬಂದು ಈಟಿಯಲ್ಲಿ ಚುಚ್ಚಿ ಸಾಯಿಸ್ಲಿಕ್ಕೆ ಬರೋದು ಹಾಸಿಗೆ ಮೇಲೆ. ಆಗ ಅವ ಎಲ್ಲಿ ಮಲಗಿದ್ದ, ನಮ್ಮ ನಾಟಕದ ಮೂಲ ಎಲ್ಲಿ ಮಲಗಿದ್ದ, ಅಲ್ಲೇ ತಿರುಕ ಬಡಕ್ ಅಂತ ಎದ್ದು ಬರೋದು. ನಮ್ಗೆ ಅಷ್ಟೇ ಅದು ಮ್ಯಾಜಿಕ್. ಅದು ಅವ ಅಲ್ಲಿದ್ದ, ಹಾಸಿಗೆಯಲ್ಲಿದ್ದ, ಆದ್ರೆ ಇಲ್ಲಿ ಎದ್ದು ಬರ್ತಾ ಇದ್ದಾನೆ. ನನಗೆ ಆಗ ಅನಿಸಿದೆ ಅಂತ ಹೇಳಿದ್ರೆ, ನಾಟಕದಲ್ಲಿ ಇದು ತಂತ್ರಗಾರಿಕೆ, ಮ್ಯಾಜಿಕ್ ಅಲ್ಲ, ಇದು ರಂಗತಂತ್ರ ಅಂತ ಕರೀತೇವೆ. ರಂಗತಂತ್ರ ನಮ್ಮ ಆಡಿಯನ್ಸ್ ಮೇಲೆ ಇಷ್ಟೊಂದು ಇಂಪ್ಯಾಕ್ಟ್ ಮಾಡಬೇಕಿದ್ರೆ ಆ ಅದ್ಭುತವನ್ನು ಸೃಷ್ಟಿ ಮಾಡುವಂತ ಕಲೆಯೇ ಮ್ಯಾಜಿಕ್. ಈ ಮ್ಯಾಜಿಕ್ನ ಒಳಗೆ ರಂಗ ಸೇರ್ಕೊಂಡ್ರೆ ಹೇಗಾಗುತ್ತೆ ಅಂತ ನನಗೆ ಬಹಳ ಅದ್ಭುತ ಆಯಿತು. ನಾನು ಬಹಳ ಅದೃಷ್ಟವಂತ ಒಂದು ಮಾತು ಹೇಳಿಕೆ ಏನಂತ ಹೇಳಿದ್ರೆ, ನನ್ನ ಮನಸ್ಸಿನ ಏನು ಕಲ್ಪನೆ ಇದೆ ಇದನ್ನು ಸಾಕಾರಗೊಳಿಸ್ಲಿಕ್ಕೆ ನನ್ನ ತಂಡ ಬಹಳ ಸಹಾಯ ಮಾಡಿತು ನನಗೆ. ಅಂದರೆ ನನ್ನ ಬಹಳ ಆತ್ಮೀಯರಾಗಿರುವಂಥ ಜೀವನ್ ರಾಮ್ ಸುಳ್ಯ ಅವರು ರಂಗದ ಸಾಧ್ಯತೆಯನ್ನು ರಂಗ ನಿರ್ದೇಶನದ ಮೂಲಕ ನಮಗೆ ಕೊಟ್ಟಿದ್ದಾರೆ. ಆನಂತರ ಕಲಾ ನಿರ್ದೇಶಕರಾಗಿರುವಂಥ ಗೋಪಾಡ್ಕರ್ ಅವರು ಇದರ ಕಲೆಯ ಸಾಧ್ಯತೆಗಳನ್ನು, ನಮ್ಮ ಕಾರ್ಯಕ್ರಮದಲ್ಲಿ ಪೂರ್ಣ ಬಣ್ಣಗಳಿವೆ, ಭೂತಕೋಲ, ಯಕ್ಷಗಾನ, ಇದೆಲ್ಲ ಬಣ್ಣಗಳಿವೆ. ಇದೆಲ್ಲ ಬರಲಿಕ್ಕೆ ಗೋಪಾಡ್ಕರ್ ಅವರ ಕಲಾ ನಿರ್ದೇಶನ ಸಾಧ್ಯ ಆಯಿತು. ಶೀನಾ ನಾಡೋಳಿ ಮತ್ತು ಮೈಮ್ ರಾಮದಾಸ್ ಅವರ ಸಂಗೀತ ನಿರ್ದೇಶನ ಇದಕ್ಕೆ ಕಾರಣ ಆಯಿತು. ಮತ್ತು ನನ್ನ ತಂಡದಲ್ಲಿರುವಂಥ ಎಲ್ಲ ಕಲಾವಿದರು ಅವರು ಸಹಾಯಕರಲ್ಲ, ಅಸಿಸ್ಟೆಂಟ್ಸ್ಗಳಲ್ಲ, ಅವರು ಸೂಪರ್ ನಟ ನಟಿಯರು. ಹಾಗಾಗಿ ಅವರೆಲ್ಲ ನಮ್ಮ ಒಟ್ಟು ತಂಡದ ಪ್ರಯತ್ನ ಏನಿದೆ ನೋಡಿ, ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅದಕ್ಕೊಂದು ವೇದಿಕೆ ಆಯಿತು. ಹಾಗಾಗಿ ಅಲ್ಲಿ ಸೊನಾಲಿ ಬೇಂದ್ರೆ ಹೇಳಿದ್ರು, ಮ್ಯಾಜಿಕ್ ಅಂದರೆ ಹಾಗಿರುತ್ತೆ ಹೀಗಿರುತ್ತೆ ಅಂತ. ಗುಟ್ಟು ಗೊತ್ತಿರುವಂಥ ಈ ಸಂದರ್ಭದಲ್ಲೂ ಕೂಡ ನೀವು ಮ್ಯಾಜಿಕ್ ಅನ್ನು ಒಂದು ಫಿನಿಶಿಂಗ್ ಟಚ್ ಮೂಲಕ ಮಾಡಿದಾಗ ನಮ್ಗೆ ಅದೆಲ್ಲೂ ಮರೆತು ಹೋಗಿ ನಾವು ನಿಜವಾದ ವಿಸ್ಮಯ ಭಾವದಿಂದ ನಿಮ್ಮ ಕಾರ್ಯಕ್ರಮ ನೋಡಲಿಕ್ಕೆ ಸಾಧ್ಯ ಆಯಿತು. ಆನಂತರ ಕಿರಣ್ ಖೇರ್ ಅವರು ಹೇಳಿದ್ರು, ನಮ್ಮ ಭಾರತದ ಮೂಲ ಮಣ್ಣಿನ ಸೊಗಡು, ಅದು ತುಳುನಾಡೇ ಇರ್ಬೋದು, ಇನ್ನೊಂದು ನಾಡೇ ಇರ್ಬೋದು, ಆದರೆ ಯಾವಾಗ ಮಣ್ಣಿನ ಸೊಗಡಿರುತ್ತೆ ಅದು ನಮ್ಮ ಹೃದಯಕ್ಕೆ ಮುಟ್ಟುತ್ತೆ ಅನ್ನೋದನ್ನು ನಿಮ್ಮ ಮ್ಯಾಜಿಕ್ ನಮಗೆ ತೋರಿಸಿಕೊಟ್ಟಿದ್ದು ಅಂತ ಏನು ಕೊಟ್ಟಿದ್ದಾರೆ. ಆ ಕಮೆಂಟ್ಗಳೇ ನಾನು ಒಂದು ಸುಮಾರು 30 ವರ್ಷದಿಂದ ಈಗ ಸೇರಿಕೊಂಡಾಗ ನಾನು ಮಾಡಿರುವಂಥ ಜಾದೂ ಸಾಧನೆಗೆ ನನಗೆ ಸಂದ ಬಹಳ ದೊಡ್ಡ ಪುರಸ್ಕಾರ ಅಂತ ನಾನು ಭಾವಿಸ್ಕೊಡ್ತೇನೆ. ಓಕೆ, ಸೂಪರ್. ಸೊ ಯಾಕಂದ್ರೆ ನೀವು ಕೆಲವೊಂದು ಮ್ಯಾಜಿಕ್ ಮಾಡ್ತಾ ಇರುವಾಗ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಎಲ್ಲ ಇಟ್ಕೊಂಡು ಮಾಡ್ತಿರಲ್ಲ ನೋಡ, ಅದು ಜಾಸ್ತಿಯಾಗಿ ವೀಕ್ಷಕರಿಗೆ ತುಂಬಾ ಖುಷಿ ಕೊಡುತ್ತೆ ಅಲ್ವಾ? ಸೊ ಕಾನ್ಸೆಪ್ಟ್ ಡಿಫ್ರೆಂಟ್ ಇರುತ್ತೆ. ಸೊ ಚೇಂಜಸ್ ಕೇಳ್ತಾರೆ ಜನರು. ಈಗ ಅಂದ್ರೆ ಸೂಪರ್ ಸ್ಪೀಡ್ ಆಗಿದ್ದಾರೆ, ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಚೇಂಜ್ ಆಗ್ತಾ ಇರ್ಬೇಕು ಅಲ್ವಾ? ಓಕೆ, ಸೊ ಇನ್ನಷ್ಟು ಮಾತಾಡೋಣ ಸರ್, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಓಕೆ, ಸೊ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರುತ್ತೆ. ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಎಂತದು ಸರ್? ಆಬ್ರಕಡಬ್ರಾ ಮ್ಯಾಜಿಕ್. ಓಕೆ, ಸೂಪರ್. ತುಂಬಾ ಮಾತಾಡ್ಲಿಕ್ಕಿದೆ ಸರ್. 1 ಗಂಟೆಯಲ್ಲಿ ನಾನು ಯಾವ್ದೆಲ್ಲ ಪ್ರಶ್ನೆ ಕೇಳುವುದು ಅಂತ ನಂಗೆ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದ್ರೆ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. ಓಕೆ, ಸೊ ಒಂದು ಮೈನ್ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ 30 ವರ್ಷಗಳಿಂದ ನೀವು ಮ್ಯಾಜಿಕ್ ಈ ಒಂದು ಫೀಲ್ಡ್ ಅಲ್ಲಿ ಇದ್ದೀರಾ. ಹೌದು. ಸರ್ವೇ ಆಗೋದು ತುಂಬಾ ಕಷ್ಟ ಸರ್, ಅದು ಹೇಗೆ? ನೋಡಿ, ನಾನು 99ರಲ್ಲಿ ಫುಲ್ ಪ್ರೊಫೆಷನಲ್ ಆಗಿರೋದು, ಅಂದರೆ 20 ವರ್ಷ ಆಯಿತು. ಅದಕ್ಕಿಂತ ಮೊದಲು 10 ವರ್ಷ ನಾನು ಅಮೆಚೂರ್ ಆಗಿದೆ. ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ಮ್ಯಾಜಿಕ್ನ ಬೇರೆ ಬೇರೆ ಆಯಾಮಗಳನ್ನು ನಾನು ಇನ್ವೆಂಟ್ ಮಾಡಿದ್ದಕ್ಕೆ. ಅಂದರೆ ಉದಾಹರಣೆಗೆ ಜನರಿಗೆ ಬರೀ ಒಂದನೇ ಕೊಟ್ಬಿಟ್ರೆ ಬಹುಶಃ ನಾವು ಬೇಗ ಕಳೆದೋಗ್ತೇವೆ ಅಂತ ಅನಿಸುತ್ತೆ. ಮ್ಯಾಜಿಕ್ಕನ್ನು ಆಗಾಗ, ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೇನೆ ನೋಡಿ, ನಾನು ನಿಮ್ಗೆ ಆಗಲೇ ಹೇಳಿದಾಗೆ ತುಳುನಾಡಿನ
ಭೂತಕೋಲಕ್ಕೆ ಸಂಬಂಧಪಟ್ಟ ಪ್ರಶಸ್ತಿ ಸಿಕ್ಕಿದಾಗ ಒಂದು ಅದಕ್ಕೊಂದು ಹೊಸತನ ಸಿಕ್ಬಿಡ್ತು. ಒಮ್ಮೆ ಮ್ಯಾಜಿಕ್ಕಿಗೆ ಒಂದು ಸಂಚಲನ ಸಿಕ್ತು, ಒಂದು ತುಂಬ ಚೇಂಜಸ್ ಬಂತು. ನಾನು ಹೇಳ್ತೇನೆ, ಅಲ್ಲಿವರೆಗೆ ಯಾವತ್ತು ಮ್ಯಾಜಿಕ್ ನೋಡದೇ ಇರುವಂಥ ಪ್ರೇಕ್ಷಕರು ಕೂಡ ಸಭಾಂಗಣಕ್ಕೆ ಬಂದುಬಿಟ್ಟು ಜಾದು ನೋಡುವಂಥ ಒಂದು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಆ ಸಂದರ್ಭದಲ್ಲಿ ಬಂತು. ಆ ನಂತರ ನಾನು ಮಂಗಳೂರಿನ ಪಣಂಬೂರು ಬೀಚಲ್ಲಿ ಮಾಯಾ ಅಂತ ಒಂದು ಅಪಾಯಕಾರಿ ಜಾದು ಸಾಹಸ ಮಾಡಿದ್ದೆ. ನನ್ನನ್ನು ಕೈಕಾಲೆಲ್ಲ ಕೋಳಗಳಿಂದ ಕಟ್ಟಿ ಹಾಕಿ ಭದ್ರ ಮಾಡಿ ಒಂದು ಮರದ ಪೆಟ್ಟಿಗೊಳಗಡೆ ಕೂಡು ಹಾಕಿ ಮೊಳೆ ಹೊಡೆದು ಅದರ ಒಳಗಡೆ ಡೈನಮೈಟ್ಸ್ಗಳನ್ನು ಫಿಕ್ಸ್ ಮಾಡಿಬಿಟ್ಟು ಕ್ರೈನಿಂದ ಲಿಫ್ಟ್ ಮಾಡ್ತಾರೆ, ಬೆಂಕಿ ಕೊಡ್ತಾರೆ, ಬ್ಲಾಸ್ಟ್ ಆಗುತ್ತೆ, ನಾನು ಮಾಯ ಆಗಿರ್ತೇನೆ. ಮತ್ತೆ ಎಲ್ಲಿದ್ದಾರೆ ಅಂತ ಹುಡುಕಿದ್ರೆ ಸಮುದ್ರ ಮಧ್ಯದಲ್ಲಿ ದೋಣಿ ಮೇಲೆ ಬರ್ತಾ ಇರ್ತೇನೆ ನಾನು ಫ್ಲಾಗ್ ಹಿಡ್ಕೊಂಡು. ಹೀಗೆ ಇದು ನಾನು ಮಾಡಿದಂಥ ಒಂದು ಜಾದು ಸಾಹಸ. ಅಂದಾಜು ಹತ್ರ 1,00,000 ಜನ ಕಾರ್ಯಕ್ರಮ ನೋಡಿಕೆ ಬಂದಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್, ಯಾರಿಗೂ ಅದು ಅಷ್ಟು ಜನರಿಗೆ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಜನ ಬಂದುಬಿಟ್ರೆ, ಅಷ್ಟು ಜನ ಬಂದಿದ್ರು, ಅದೊಂದು ರೆಕಾರ್ಡ್, ಅದೊಂದು ದೊಡ್ಡ ಹಂಗಾಮ ಆಗಿಬಿಡ್ತು. ನನ್ನನ್ನು ನಿಜವಾಗಿ ಸೆಲೆಬ್ರಿಟಿ ಮಾಡಿದಂಥ ಒಂದು ಜಾದು ಸಾಹಸ ಮಾನ್ಯ ಸಚಿವರಾಗಿದ್ದಂಥ ರಮಾನಾಥ್ ರೈಗಳನ್ನು ಮಾಯ ಮಾಡುವಂಥ ಚಮತ್ಕಾರ. ನಾನು ಭಾಳ ಆಭಾರಿಯಾಗಿದ್ದೇನೆ ರಮಾನಾಥ್ ರೈಗಳಿಗೆ, ಅದಕ್ಕೊಂದು ಅವಕಾಶ ಕೊಡೋದಕ್ಕೆ. SM ಕೃಷ್ಣವರು ಮುಖ್ಯಮಂತ್ರಿ ಆಗಿದ್ದಂಥ ಸಮಯದಲ್ಲಿ ಇದಾಗಿದ್ದಂಥದ್ದು. ಮಂಗಳೂರಿನ ಟೌನ್ ಹಾಲ್ಗೆ ಅವರನ್ನು ಕರೆಸಲಾಯಿತು. ಸಿಲೆಕ್ಟೆಡ್ ಪ್ರೇಕ್ಷಕರಿದ್ರು ಒಂದು 500 ಜನ. ಅವರನ್ನು ಮಾಯ ಮಾಡ್ತೇನೆ ಅಂತ ಅನೌನ್ಸ್ ಮಾಡಿದೆ. ನಿಜವಾಗಿ ಅನೌನ್ಸ್ ಮಾಡಲಿಕ್ಕಿಲ್ಲ ಮ್ಯಾಜಿಕಲ್ಲಿ. ಮೊದಲೇ ಎಲ್ಲಿ ವಾಪಸ್ ಬರಬೇಕು ಅಂತ ನೀವೇ ಆಯ್ಕೆ ಕೊಡಬೇಕು ಅಂತ ಒಂದು 40 ಜನ VIP-ಗಳು 40 ಚೀಟಿಗಳಲ್ಲಿ 40 ಬೇರೆ ಬೇರೆ ಹೆಸರುಗಳನ್ನು ಹಾಕಿಟ್ರು. ಯಾವುದೋ ದೇವಸ್ಥಾನ, ಚರ್ಚು, ಮಸೀದಿಗಳು, DC ಆಫೀಸು, ಏನೇನು ವಿಚಿತ್ರ ಸ್ಥಳ ಇತ್ತು, ಹೋಟೆಲ್ ಗಿಟೆಲ್ ಎಲ್ಲ ಇತ್ತು. ರಮಾನಾಥ್ ರೈಗಳ ನೋಡ್ತಿದ್ದಾಗ ಒಂದು ಪ್ರೊಸೀಜರ್ ಇತ್ತು ಅಲ್ಲಿಗೆ. ಒಂದು ಕ್ಷಣ ಅವರನ್ನು ಮುಚ್ಚುವುದು ಅಷ್ಟೇ, ಒಂದೇ ಕ್ಷಣ, 1-2 ಸೆಕೆಂಡ್ ಅಲ್ಲೇ ಇದ್ದಾರೆ ಅವರು. ಠಕ್ ಅಂತ ಹೋಗಿ ಬರುತ್ತೆ, ಮಾಯ ಆಗಿಬಿಡ್ತಾರೆ ಕಣ್ಣ ಎದುರಿಗೆ. ಆ ನಂತರ ತಕ್ಷಣ ಚೀಟಿ ಎತ್ತುತ್ತಾರೆ, ಅಲ್ಲ 40 ಚೀಟಿಯಲ್ಲಿ ಒಬ್ಬರು VIP ಎತ್ತಿ ಅದನ್ನು ಓಪನ್ ಮಾಡಬೇಕಿದ್ರಲ್ಲಿ ಮೋತಿ ಮಹಲ್ ಅಂತ ಅದ್ರಲ್ಲಿ ಹೆಸರು ಬಂತು. ಮೋತಿ ಮಹಲ್ ಹೋಟೆಲ್ ಅದು. ತಕ್ಷಣ ಅಲ್ಲಿಗೆ ಫೋನ್ ಮಾಡಿದ್ರು, ಆಗ ಮೊಬೈಲ್ ಬಂದಿದ್ದಷ್ಟೇ. ಮಾಡಿದಾಗ ಅಲ್ಲಿ ಅವರು ಒಂದು ಕಡೆ ಕೂತ್ಕೊಂಡು ಚಾ ಕುಡಿತಿದ್ದಾರೆ. ಅಷ್ಟು ದೊಡ್ಡ ಮಿನಿಸ್ಟರ್ ಅವರೊಬ್ಬರು ಮಿನಿಸ್ಟರ್ ಆಗಿದ್ರು ಕೂಡ ಮೋತಿಮಾಲ್ನ ಹೋಟ್ಲ್ನವರಿಗೆ ಗೊತ್ತಿಲ್ಲ ನಮ್ಮ ಹೋಟ್ಲಿಗೆ ಮಿನಿಸ್ಟರ್ ಬಂದಿದ್ದಾರೆ ಅಂತ ಹೇಳ್ಕೊಂಡು. ಪೇಪರ್ನವರು ಹೋದ್ರು, ಪ್ರೆಸ್ನವರು ಹೋದ್ರು, ಅವರನ್ನು ಮಂಗಳೂರಿಗೆ ಕರ್ಕೊಂಡು ಬಂದರು. ಇದು ನಾನು ಮಾಡಿದಂಥ ಜಾದು ಸಾಹಸ. ಇದೇ ರೀತಿ ನಾನು ಉಡುಪಿಯಲ್ಲಿ, ಇದೆಲ್ಲ ಮೂಲ ಶುರುವಾದದ್ದು ಇದೇ ಊರಲ್ಲಿ, ಉಡುಪಿಯಲ್ಲಿ ಶುರುವಾಗಿದ್ದದು. ಆಗ ಶಾಸಕರಾಗಿದ್ದಂಥ ಯುವರ ಸಭಾಪತಿಯವರನ್ನು ನಾನು ಟೌನ್ ಹಾಲಿಂದ ಮಾಯ ಮಾಡಿ ಸರ್ಕಿಟ್ ಹೌಸ್ ಒಳಗೆ ನಾನು ಪ್ರತ್ಯಕ್ಷ ಮಾಡಿದೆ. ಆಗ ರಮಾನಾಥ್ ರೈಗಳು ಸುಮ್ಮನೆ ಹೇಳಿದ್ರು ತಮಾಷೆಗೆ, ನಾನು ಅವ್ರ ಒಪ್ಪಿಗೆ ಪಡ್ಕೊಂಡು ಹೇಳ್ತಿರೋದು, ಅಲ್ಲ ಸಭಾಪತಿಯವರು ನೀವು ಮಾಯ ಮಾಡಿದಿರಿ, ಆದ್ರೆ ನನ್ನನ್ನು ಮಾಯ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಒಬ್ಬ ದೊಡ್ಡ ವ್ಯಕ್ತಿ ಅಂತ, ಅಂದ್ರೆ ದೊಡ್ಡ ಜೀವದ ವ್ಯಕ್ತಿ ಅಂತ ಹೇಳಿದ್ರು. ಆ ಸಂದರ್ಭ ಬರೋವಾಗ ನೋಡುವ ಸರ್ ಅಂತ ಹೇಳಿದೆ. ಆ ಸಂದರ್ಭ ಕೂಡಿ ಬಂದಾಗ ಇದು ಬಂತು. ಅದೇ ರೀತಿ ಬಿಜಾಪುರದಲ್ಲಿ ನಾನು ಡಾಕ್ಟರ್ G. ಶಂಕರ್ ಅವರದ್ದು ಒಂದು ಪ್ರಸನ್ನ ಗಣಪತಿ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗಿದಾಗ ಅಲ್ಲಿ ಒಬ್ಬರು ಜಿಲ್ಲಾಧಿಕಾರಿಯವರನ್ನು ರಾಕೇಶ್ ಸಿಂಗ್ ಅಂತ ಅವರನ್ನು ಮಾಯ ಮಾಡಿ ಗೋಲ್ ಗುಂಬಸ್ ಒಳಗಡೆ ನಾನು ಮರ ಪ್ರತ್ಯಕ್ಷ ಮಾಡುವಂಥ ಮ್ಯಾಜಿಕ್ ಮಾಡಿದೆ. ಈ ಜಾದು ಸಾಹಸಗಳು ಇದು ಜನರಿಗೆ ಆ ದಿವಸ ರಮಾನಾಥ್ ರೈಗಳನ್ನು ಮಾಯ ಮಾಡಿದ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ವಿಧಾನಸೌಧದಲ್ಲಿ ದೊಡ್ಡ ಚರ್ಚೆ ಆಯಿತು. ಯಾಕಂದ್ರೆ ಮಿನಿಸ್ಟರ್ ಅವರು ಹೇಗೆ ಸಾಧ್ಯ, ಅದು ಎಂತ ಮಂತ್ರ, ಅದು ಎಂತ ಮಾಂತ್ರಿಕತೆ ಅಂತ. ಗಲ್ಲಿಗಳಲ್ಲಿ, ಬಸ್ಗಳಲ್ಲಿ, ಅಂಗಡಿಗಳಲ್ಲಿ ಜನ ನ್ಯೂಸ್ ಪೇಪರ್ ಹಿಡ್ಕೊಂಡು ಅದನ್ನು ಓದಿದ್ದಾರೆ, ಯಾರೋ ಒಬ್ರು ಮಾಯ ಮಾಡಿದ್ರು ಅಂತ ಹೇಳ್ಕೊಂಡು. ಇದು ಸಂಚಲನ ನೋಡಿ. ಯಾವತ್ತೂ ಕೂಡ ಕಲೆ ಬೆಳೆಯುವುದು ಎಲ್ಲಿ ಅಂತ ಹೇಳಿದಾಗ ಅದರ ಮಾತು ಬಂದಾಗ. ಸೊ ಇದು ಈ ಜಾದು ತಂತ್ರಗಾರಿಕೆಗಳ ಮೂಲಕ ಮಾಡಲಿಕ್ಕೆ ಸಾಧ್ಯತೆ. ಮತ್ತು ನಾನು ಪ್ರತಿ ಸಂದರ್ಭಗಳಲ್ಲೂ ಕೂಡ ಈಗ ಜಾದು ಜಾನಪದ ರಂಗಭೂಮಿ ಸಂಗೀತಗಳದ್ದು ಒಂದು ಫಾರ್ಮ್ಯಾಟ್ ವಿಸ್ಮಯ ಜಾದು ಅಂತ. ಈಗಿನ ಜನರಿಗೆ ಏನು ಬೇಕು, ಫುಲ್ ಫಾಸ್ಟ್, ಫುಲ್ ಮಾಡರ್ನ್ ಡ್ಯಾನ್ಸ್ಗಳು, ಅದೆಲ್ಲವೂ ಮಿಕ್ಸ್ ಆಗಿರುವಂಥ ಮಸ್ತ್ ಮ್ಯಾಜಿಕ್ ಅನ್ನುವಂಥ ಒಂದು ಕಾರ್ಯಕ್ರಮ. ಇತ್ತೀಚೆಗೆ ನಾನು ಆಸ್ಟ್ರೇಲಿಯಾ ದೇಶದ 3 ಸಿಟಿಗಳಲ್ಲಿ ಅಡಿಲೈಡ್, ಸಿಡ್ನಿ ಮತ್ತು ಬ್ರಿಸ್ಬೇನ್ ಅನ್ನುವಂಥ ಊರಲ್ಲಿ ಒಂದು ಮ್ಯಾಜಿಕ್ ಮಾಡಿ ಬಂದಿದೆ. 1 ಮ್ಯಾನ್ ಶೋ ಅದು, ಮಿಸ್ಟರೀಸ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ, ಸುಪ್ತ ಮನಸ್ಸಿನ ಶಕ್ತಿ ಅಂತ ಒಬ್ಬ ಮಾಡುವಂಥ ಒಂದು ಮ್ಯಾಜಿಕ್ ಅನ್ನು ಮಾಡಿದೆ. ಅದರದೇ ಪ್ರಯೋಗಗಳನ್ನು ಬಿಗ್ ಬಾಸ್ ಅಲ್ಲಿ ಕೂಡ ಮಾಡಿದೆ. ಇಂಥ ವಿಶೇಷ ಪ್ರಯೋಗಗಳು, ಬೇರೆ ಬೇರೆ ಪ್ರಯೋಗಗಳು ಬಹುಶಃ ನಾನು ಇಷ್ಟು ವರ್ಷ ಜನರ ಹತ್ರಕ್ಕೆ ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅಂತ ಅಭಿಪ್ರಾಯ ಅಲ್ವಾ? ಓಕೆ. ಸೊ 30 ವರ್ಷ ಅಂದ್ರೆ ಸುಲಭದ ವಿಷಯನಲ್ಲ, ತುಂಬಾ ಕಷ್ಟಪಟ್ಟಿರಿದ್ದೀರಿ, ನೀವು ಮಾತಾಡುವಾಗ ಗೊತ್ತಾಗುತ್ತೆ. ಓಕೆ. ಅಂಡ್ ಸರ್, ಈಗ ನಿಮ್ಗೆ ಅವಾರ್ಡ್ಸ್ ಒಂದು ಎಷ್ಟು ಬಂದಿರ್ಬೋದು ಸರ್? ನಂಗೆ ಅದೊಂದು ಭಾರಿ ಕ್ಯೂರಿಯಾಸಿಟಿ ಇದೆ. ಇಲ್ಲಿವರೆಗೆ ನನಗೆ ಒಟ್ಟು 11 ರಾಷ್ಟ್ರೀಯ ಜಾದು ಪ್ರಶಸ್ತಿಗಳು ಬಂದಿದೆ, ಬೇರೆ ಬೇರೆ ವಿಭಾಗಗಳು. ನಾನು ಆಗ್ಲೇ ಹೇಳಿದಾಗೆ ತುಡರ್ ಚೆಂಡ್ ಅನ್ನುವಂಥ ಜಾದುವಿಗೆ ಕ್ಲೋಸ್ಅಪ್ ಮ್ಯಾಜಿಕ್ ಪ್ರಶಸ್ತಿ, ಭೂತಕೋಲದ ಮ್ಯಾಜಿಕ್ ಇಲ್ಯೂಷನ್ ಮ್ಯಾಜಿಕ್ ಪ್ರಶಸ್ತಿ, ಮ್ಯಾಜಿಕ್ ಅನ್ನು ಹರಿಕತೆಯ ರೂಪದಲ್ಲಿ ನಾನು ಪ್ರದರ್ಶನ ಮಾಡಿದಂಥ ಜಾದು ಮಾಡಿದೆ. ಬಹಳ ಇಂಟ್ರೆಸ್ಟಿಂಗ್ ಅದು, ಹರಿಕತೆ ಜಾದು ಅಂತ. ಅದಕ್ಕೆ ಒಂದು ಗೋಲ್ಡ್ ಮೆಡಲ್. ಆ ನಂತರ
ಟೇಬಲ್ ಹಾಪಿಂಗ್ ಮ್ಯಾಜಿಕ್ ಅಂತ ಹೇಳ್ತಾರೆ. ಹೋಟ್ಲ್ಗಳಲ್ಲಿ ಮ್ಯಾಜಿಕ್ ಮಾಡೋಂಥ ಪ್ರಕಾರಕ್ಕೆ ಡ್ರಾಮಟೈಸೇಷನ್ ರೂಪ ಕೊಟ್ಟೋದಕ್ಕೆ ಅದೊಂದು ಮ್ಯಾಜಿಕ್, ಇದೆಲ್ಲವೂ ಸೇರಿಬಿಟ್ಟು ಸುಮಾರು 11 ಪ್ರಶಸ್ತಿಗಳನ್ನು ನಾನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಸೂಪರ್. ಸೊ ಈಗ ತುಂಬಾ ಜನರು ಹೇಳ್ತಾರೆ ಕುದ್ರೋಳಿ ಗಣೇಶ್ ಅವರು ಖಾಲಿ ಮಂಗಳೂರು, ಉಡುಪಿ ಆ ಥರ ಮಾತ್ರನಾ, ಅಲ್ಲ ಬೇರೆ ದೇಶಗಳು ಹೋಗಿದಾರಾ ಅಂತ? ಸರ್, ಎಷ್ಟು ದೇಶಕ್ಕೆ ನೀವು ಇಲ್ಲಿವರೆಗೆ ನಾನು ಹೋಗಿರುವಂಥ ದೇಶ 12 ಆಗಿದೆ. ಸಾಮಾನ್ಯ ಎಲ್ಲ ಗಲ್ಫ್ ಕಂಟ್ರೀಸ್ಗಳು, ಇತ್ತೀಚೆಗೆ ಹೋಗಿದ್ದ ಆಸ್ಟ್ರೇಲಿಯಾ ಎಲ್ಲ ಸೇರಿಬಿಟ್ಟು ಅಷ್ಟು ದೇಶಗಳಿಗೆ ಹೋಗಬೇಕು. ಒಂದು ಖುಷಿ ಇದೆ ಅಲ್ವಾ? ಖಂಡಿತ. ಮತ್ತೆ ಈ ವಿದೇಶದಲ್ಲಿ ಹೋದಾಗ ಬಹಳ ಸಂತೋಷ ಆಗುದು ಏನು ಅಂತ ಹೇಳಿದ್ರೆ, ವಿದೇಶದಲ್ಲಿರುವಂತ ನಮ್ಮ ಊರಿನ ಜನ ನೋಡಿ, ಗಲ್ಫ್ಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರು ಜಾಸ್ತಿ ಇದ್ದಾರೆ. ಮೊನ್ನೆ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾಗ ನನಗೆ ತುಂಬಾ ಜನ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯವರು ಸಿಕ್ಕಿದ್ರು. ಅವರೆಲ್ಲರೂ ಅಲ್ಲಿ ಇದ್ದು ಬಿಟ್ಟು ನನಗೆ ಅವರ ಕನ್ನಡ ಪ್ರೇಮ, ತುಳು ಪ್ರೇಮ ಬಹಳ ಖುಷಿ ಆಗುತ್ತೆ. ಅವರ ಹೊಟ್ಟೆಪಾಡು ಬಿಟ್ಬಿಟ್ಟು ಅವರು ಅಂತ ಕೆಲಸಗಳನ್ನು ಮಾಡ್ತಾರೆ. ಒಬ್ಬ ಹೊರಗಡೆ ಬಂದಿದ್ದ ಕಲಾವಿದನನ್ನು ಅವರು ಬಹಳ ಆಪ್ತತೆಯಿಂದ ನೋಡ್ತಾರೆ. ಒಂದು ಮನೆಗೆ ಒಬ್ಬ ಅತಿಥಿ ಬಂದಾಗ ಅದು ಬಹಳ ಖುಷಿ. ಮತ್ತೆ ಅಲ್ಲಿ ನಾವು ಮ್ಯಾಜಿಕ್ ಮಾಡುವಾಗ, ನಾವು ಎಂಟರ್ಟೈನ್ಮೆಂಟ್ ಮಾಡುವಾಗ ಅವರ ಮುಖದಲ್ಲಿ ಉಕ್ಕುವಂತ ನಗು ಏನಿದೆ ನೋಡಿ, ಅದು ಬಹಳ ಖುಷಿ ಕೊಡುತ್ತೆ. ಇವರು ಸಂದರ್ಭ ಅದ್ಭುತ. ಮತ್ತೆ ಅಷ್ಟು ಅವರು ಮ್ಯಾಜಿಕ್ ಮಾಡೋದಲ್ಲದೆ ನಮಗೆ ಒಂದಷ್ಟು ದೇಶಗಳ ಅದರ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಎಕ್ಸ್ಪ್ಲೋರ್ ಮಾಡುವಂತ ಅವಕಾಶ ಸಿಗುತ್ತೆ. ಬಹಳ ಖುಷಿ ಅಲ್ವಾ? ಸರ್, ಈಗ ನೀವು ಮ್ಯಾಜಿಕ್ ಎಲ್ಲ ಮಾಡ್ತೀರಾ, ತುಂಬಾ ಖುಷಿ ಕೊಡುವಂಥದ್ದೇ. ಅಂಡ್ ಖಾಲಿ ರಂಜನೆಗೋಸ್ಕರ ಮಾಡೋದಲ್ಲ, ಅದರ ಜೊತೆಗೆ ಸೊಸೈಟಿಗೆ ಬೇಕಾಗುವಂಥದ್ದೇ ನೀವು ಮಾಡ್ತಾ ಇದ್ದೀರಾ. ಸೊ ಸೊಸೈಟಿಗೆ ರಿಲೇಟೆಡ್ ಮ್ಯಾಜಿಕ್ ಶೋಸ್ ಎಲ್ಲ ಮಾಡ್ತೀರಾ. ಸೊ ಇದ್ರ ಬಗ್ಗೆ ನಾನು ಕೂಡ ನೋಡಿದ್ದೇನೆ ಅದರ ಬಗ್ಗೆ. ಸೊ ನೀವು ಹೇಳ್ಬೋದಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಕಾರ್ತಿಕ್ ಅವರು. ನಾನು ಕಾಲೇಜು ದಿನಗಳಲ್ಲಿ ಒಂದು ಆಸೆ ಪಟ್ಟವನು ಏನಂತ ಹೇಳಿದ್ರೆ, ಸಮಾಜದಲ್ಲಿ ಹುಟ್ಟಿರುವಂತ ಎಲ್ಲರೂ ಕೂಡ, ನೀವು, ನಾನು, ನೀವುಗಳು ಎಲ್ಲರೂ ಕೂಡ ನಾವು ನಮ್ಮದೇ ಆದ ರೀತಿಯಿಂದ ಇನ್ನೊಬ್ಬರಿಗೆ ಉಪಕಾರ ಆಗುವಂಥದ್ದನ್ನು ಮಾಡಿದ್ರೆ ಮಾತ್ರ ನಾವು ಮನುಷ್ಯರು. ಕರೆಕ್ಟ್. ಹಾಗಾದ್ರೆ ಹೇಗೆ ಉಪಕಾರ ಆಗುವಾಗೆ ಮಾಡೋದು? ದುಡ್ಡಿದ್ದವನು ದುಡ್ಡು ಮೂಲಕ ಸಹಾಯ ಮಾಡ್ತಾನೆ. ಹಾಗಾದ್ರೆ ದುಡ್ಡೇ ದೊಡ್ಡಪ್ಪನ ಅಲ್ಲ, ದುಡ್ಡಿದ್ದವರು ದುಡ್ಡಿನ ಮೂಲಕ ಮಾಡಲಿ. ಬೇರೆಯವರು ನಮ್ಮಿಂದ ಏನು ಕೈಲಾದ ಸೇವೆ ಅಂತ ಹೇಳ್ತೇವೆ ನೋಡಿ, ಅದನ್ನು ಮಾಡ್ಬೋದು. ಹಾಗೆ ನಾನು ನನ್ನಿಂದ ಏನು ಮಾಡ್ಬೋದು ಅಂತ ಆಲೋಚನೆ ಮಾಡಿದಾಗ ಜಾದುವಿನ ಕಲೆಯನ್ನೇ ಸಮಾಜ ಸೇವೆಗೆ ಬಳಕೆ ಮಾಡಬಹುದು ಅನ್ನುವಂಥ ಕಲ್ಪನೆ ನನಗೆ ಬಂದಿತ್ತು. ನಾನು ಇದರ ಒಂದು ದೊಡ್ಡ ಸಾಕಾರ ಒಂದು ರೂಪ ಮಾಡಿದೆ. ಏನು ಅಂತ ಹೇಳಿದ್ರೆ, ಒಂದು ಕಾರ್ಯಕ್ರಮದ ಮೂಲಕ ಜಾದೂ ಥೆರಪಿ ಅಂತ. ನಾನು ಸುಮಾರು ಒಂದು 20 ಹಾಸ್ಪಿಟಲ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಎಲ್ಲಿ ಯಾವ ಜಿಲ್ಲೆಗೆ ಹೋಗ್ತೇನೆ ನಾನು, ಅಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ಇಲ್ಲಿ ಕೂಡ ಮಾಡಿದ್ದೇನೆ, ನಾನು ಉಡುಪಿಯಲ್ಲಿ ಕೂಡ ಮಾಡಿದ್ದೇನೆ. ಒಂದು ದಿವಸ ಅಲ್ಲಿ ನಾನು ಸ್ಪೆಂಡ್ ಮಾಡ್ತೇನೆ. ಪ್ರತಿ ರೋಗಿಗಳ ಹತ್ರಕ್ಕೆ ಹೋಗ್ತೇನೆ. ಅದು ಒಟ್ಟಿಗೆ ಮ್ಯಾಜಿಕ್ ಶೋ ಅಲ್ಲ. ಈಗ ಯಾರಿದ್ದಾರೆ ಬೆಡ್ಡಲ್ಲಿ ಅವ್ರ ಹತ್ರ ಹೋಗಿ, ನಮಸ್ಕಾರ, ಹೇಗಿದ್ರಿ, ಚೆನ್ನಾಗಿದ್ರೆ, ಮಾತಾಡು. ಹಿರಿಯರು ಹೇಳ್ತಾರೆ, ಒಬ್ಬ ಹುಷಾರಿಲ್ಲದಿದ್ರೆ ಅವನನ್ನು ನಗಿಸ್ಬೇಕಂತೆ, ನಕ್ಕರೆ ಆರೋಗ್ಯ ಅಂತ ಹೇಳ್ತಾರೆ. ನಾನು ನಗುವಿನ ಜೊತೆ ಆಶ್ಚರ್ಯವನ್ನು ಬೆಸೆದಿದ್ದೇನೆ, ಅಷ್ಟೇ ಮಾಡಿದ್ದು. ಅಂದ್ರೆ ಅವರು ಅದು ಮಾತಾಡಿ ಅವ್ರಿಗೊಂದು ಜೋಕ್ ಹೇಳಿ ಜೊತೆಗೆ ಒಂದು 4 ಮ್ಯಾಜಿಕ್ ಟ್ರಿಕ್ಸ್ ಗಳನ್ನು ಮಾಡೋದು, ಹತ್ರದಿಂದ ಮಾಡುವಂತ ಮ್ಯಾಜಿಕ್ ಟ್ರಿಕ್ಸ್ ಗಳನ್ನು ನಾನು ಮತ್ತೆ ನಿಮ್ಗೂ ತೋರಿಸ್ತೇನೆ ಅದನ್ನು. ಮಾಡ್ತೇನೆ, ಖಂಡಿತ ಮಾಡ್ತೇನೆ. ಆಗ ಏನಾಗುತ್ತೆ, ಅವರು ಚಿಗುರು ಕೊಡ್ತಾರೆ. ನನಗೆ ಅವರ ಮುಖದ ನಗು ನೋಡಿ ಬಹಳ ಸಂತೋಷ ಕೊಡುತ್ತೆ ಕಾರ್ತಿಕ್ ಅವರು. ಹಾರ್ಟ್ ಫೆಲ್ಟ್ ಕಾರ್ಯಕ್ರಮ. ಸೊ ಇದೊಂದು ಮಾಡಿದ್ದೇನೆ. ಅದೇ ರೀತಿ ನಾನು ಸಾಮಾಜಿಕ ಜಾಗೃತಿಗೆ ಸಂಬಂಧಪಟ್ಟಾಗೆ ಮೊದಲು ಮಾಡಿದ ಪಲ್ಸ್ ಪೋಲಿಯೋ ಲಸಿಕೆ, ಏಡ್ಸ್ ಬಗ್ಗೆ ಎಚ್ಚರಿಕೆ ಕಾರ್ಯಕ್ರಮ, ಮದ್ಯಪಾನದ ವಿರುದ್ಧ, ಆ ನಂತರ ಮಂಗಳೂರಲ್ಲಿ ಮಲೇರಿಯಾ ಹುಷಾರ್ ಅನ್ನುವಂಥ ಕಾರ್ಯಕ್ರಮ, ಮಲೇರಿಯಾ ರೋಗದ ಬಗ್ಗೆ ಜಾಗೃತಿ, ಸ್ವಚ್ಛತೆ ಬಗ್ಗೆ ಮಾಹಿತಿ ನೀಡುವಂತ ಜಾಗೃತಿ ಜಾಥಾಗಳನ್ನು ನಾನು ಮಾಡಿದ್ದೇನೆ. ಬೀದಿ ನಾಟಕದ ಕಾನ್ಸೆಪ್ಟ್ ಅಲ್ಲಿ ಒಂದು ಲಾರಿ ಮೇಲ್ಗಡೆ ದೊಡ್ಡ ಸ್ಟೇಜ್ ಅನ್ನು ನಿರ್ಮಾಣ ಮಾಡಿಕೊಂಡು ಜನರು ಎಲ್ಲಿ ಸೇರ್ತಾರೆ ಅಲ್ಲಿ ಹತ್ರದಲ್ಲೇ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡೋದು. ಮೊದಲನೇ ಒಂದು 15-20 ನಿಮಿಷ ರಂಜನೆ ಮೂಲಕ ಜನರನ್ನು ಸೇರಿಸೋದು, ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಜಾದುಗಳನ್ನು ಮಾಡೋ ಮೂಲಕ ಜನರಿಗೆ ರಂಜನೆ ಮತ್ತು ಜಾಗೃತಿಯನ್ನು ಕೊಡೋದು ಬಹಳ ಇಫೆಕ್ಟಿವ್ ಆಗಿ ಮೂಡಿ ಬಂತು. ಈ ಸ್ವಚ್ಛತೆಗೆ ಸಂಬಂಧಪಟ್ಟಂತ ಇತ್ತೀಚೆಗೆ ನಮ್ಮ ದೇಶಕ್ಕೆ ಬೇಕಾಗಿರುವಂತ ಅತ್ಯಂತ ಅಗತ್ಯ. ನಾನು ಖಂಡಿತ ಹೇಳ್ತೇನೆ, ಮೊನ್ನೆ ಆಸ್ಟ್ರೇಲಿಯಾ ಹೋಗಿ ಬಂದು ಕೂಡ ಹೇಳ್ತೇನೆ, ನಾವು ಖಂಡಿತವಾಗಿಯೂ ದೇಶವನ್ನು ಮಾತೆ ಅಂತ ಪೂಜೆ ಮಾಡುವಂತ ನಾವು ನಮ್ಮ ಮನೆ ಅಂಗಳವನ್ನು ಹೇಗೆ ನಾವು ಚೆನ್ನಾಗಿ ಸರಿಯಾಗಿ ಇಡ್ತೇವೆ, ನನ್ನ ದೇಶದ ರಸ್ತೆಗಳು ಕೂಡ ನನ್ನ ಮನೆಯ ಅಂಗಳ ಅಂತ ಯಾವಾಗ ಭಾವನೆ ಬರುತ್ತೆ, ಆಗ ಮಾತ್ರ ನಮ್ಮ ದೇಶ ಸ್ವಚ್ಛವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸ್ವಚ್ಛತೆಗೆ ಸಂಬಂಧಪಟ್ಟಂತ ಕೆಲಸ ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ವಿದೇಶದಿಂದ ಬಂದು ಸೇರುವಂಥ ಎಲ್ಲ ಪ್ರವಾಸಿಗರು ನಮ್ಮ ದೇಶವನ್ನು ಹಾಡಿ ಹೊಗಳ್ತಾರೆ ಎಲ್ಲ ವಿಚಾರಗಳಿಗೆ, ನಮ್ಮ ಸಂಸ್ಕೃತಿ, ಆಚಾರ, ವಿಚಾರ, ಸ್ಮಾರಕ ಎಲ್ಲ. ಆದರೆ ನಮ್ಮ ದೇಶದ ಗಲೀಜನ್ನು ಕಂಡು ಮಾತ್ರ ತುಂಬಾ ಅಸಹ್ಯ ಪಡ್ತಾರೆ. ಡರ್ಟಿ ಇಂಡಿಯನ್ಸ್ ಅಂತಲೇ ಹೇಳ್ತಾರೆ. ಸೀರಿಯಸ್ಲಿ ಅದು ಹೋಗಬೇಕಿದ್ರೆ ನಮ್ಮ ಕೈಯಿಂದ ಇರುವಂಥದ್ದು. ಈ ಮಾಹಿತಿನ ಹೇಗೆ ಕೊಡ್ಬೋದು ಜನರಿಗೆ ಅಂತ ಒಂದು ಕಾರ್ಯಕ್ರಮದ ಅವಕಾಶವನ್ನು ಕೊಟ್ಟದ್ದು ನನಗೆ ಮಂಗಳೂರಿನ ರಾಮಕೃಷ್ಣ ಮಿಷನ್. ಈ ಸ್ವಚ್ಛ ಭಾರತ ಆಂದೋಲನದ ರೂವಾರಿ ಆಗಿರುವಂಥ ಶ್ರೀ ಏಕಗಮ್ಯಾನಂದ ಸ್ವಾಮೀಜಿಯವರು ನನ್ನ ನಿರ್ದೇಶನ ಕೊಟ್ಟರು, ನನಗೆ ಅದರ ಐಡಿಯಾವನ್ನು ಕೊಟ್ಟರು. ಅದರ ಪ್ರಕಾರ ನಾವು ಸುಮಾರು 30 ಪ್ರದರ್ಶನಗಳನ್ನು ಜನರಿಗೆ ಕೊಟ್ಟೆವು. ಕಳೆದ ವರ್ಷ 100 ಪ್ರದರ್ಶನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಈ ವರ್ಷ 100 ಪ್ರದರ್ಶನ ಉಡುಪಿ ಜಿಲ್ಲೆಯಲ್ಲಿ ಶಾಲಾ ಮಕ್ಕಳಿಗೆ ಮಾಡಿದ್ದೇವೆ. ಸುಮಾರು 1.5 ಲಕ್ಷ ಜನ ಈ ಕಾರ್ಯಕ್ರಮ ಇಲ್ಲಿವರೆಗೆ ನೋಡಿದ್ದಾರೆ ಮಕ್ಕಳು. ಅವರಿಗೆ ಜಾದು ಮೂಲಕನೇ, ಅಂದ್ರೆ ನೋಡಿ ನೆನ್ಪಿಡ್ಕೊಳ್ಳಿ, ಮಕ್ಕಳು ಕೇವಲ ಭಾಷಣವನ್ನು ಇಷ್ಟಪಡೋದಿಲ್ಲ,
ಈಗ ಏನಾದ್ರೂ ಮಾತಾಡ್ಬೇಕಂತ ಹೇಳಿದ್ರೆ ಮೊದಲು ಗಿನಿಯಾ ಪಿಕ್ಸ್ಗಳು ಯಾರು ಮಕ್ಕಳು ಅವ್ರು ಶಾಲೆ ಬರ್ತಾರೆ ಮಾತಾಡ್ತಾರೆ, ಅವ್ರು ಈಗ ತಗೊಳ್ತಾರೆ ಆಗಿ ಬಿಡ್ತಾರೆ. ಆದ್ರೆ ಜಾದೂಗಾರ, ಒಳ್ಳೆ ಜಾದೂಗಾರ ನನ್ನಂತವನು ಬಂದಾಗ ಮಕ್ಕಳು ಜಾದೂಗರ ಹೀರೋನಾಗಿ ಸ್ವೀಕಾರ ಮಾಡ್ತಾರೆ, ಖುಷಿ ಪಡ್ತಾರೆ. ನಾನು ಅವರನ್ನು ಮ್ಯಾಜಿಕ್ ಮಾಡಿ ಖುಷಿ ಪಡಿಸ್ತೇನೆ, ಜಾದೂ ಮೂಲಕನೇ ಮಾಹಿತಿಗಳನ್ನು ಹೇಳ್ತೇನೆ. ಕಸದ ಬುಟ್ಟಿಯ ರೀತಿಯ ಒಂದು ಡಬ್ಬಿಯ ಒಳಗಡೆ ಹಾಕಿದಂತ ಕಸ ನಾನು ಹೇಳ್ತೇನೆ, ಸುಮ್ಮನೆ ಹೇಳುದು, ನಾವು ಕಸವನ್ನೆಲ್ಲ ಬೀದಿ ಬದಿಯಲ್ಲಿ ಹಾಕೋಣ ಮಕ್ಕಳೇ, ಇಲ್ಲ ಬೇಡ ಹೇಳ್ತಾರೆ. ಶಾಲೆ ಗ್ರೌಂಡಿಗೆ ಹಾಕೋಣ ಮಕ್ಕಳೇ, ಬೇಡ ಹೇಳ್ತಾರೆ. ಹಾಗೆ ಇನ್ನೊಬ್ಬರ ಮನೆ ಅಂಗಳಕ್ಕೆ ಹಾಕೋಣ ಕಸವನ್ನು, ಬೇಡ ಹೇಳ್ತಾರೆ. ಎಲ್ಲಿ ಹಾಕೋಣ, ಕಸದ ಬುಟ್ಟಿಗೆ ಹಾಕೋಣ ಸರ್ ಹೇಳ್ತಾರೆ. ಕಸದ ಬುಟ್ಟಿಗೆ ಹಾಕಿ ಅದನ್ನು ಹಾಕಿದ ಕಸದ ಬುಟ್ಟಿ ಹಾಕಿದಂತ ಕಸ ಎಲ್ಲಿ ಹೋಗ್ತದೆ ಅಂತ ಒಂದು ಕಡೆ ಡಬ್ಬ ಬಿಸಾಡಿದಾಗ ಅದು ಮಾಯ ಆಗುತ್ತೆ. ಮ್ಯಾಜಿಕಲ್ ಅದು ಮಾಯ ಆಗುದಲ್ಲ, ಹೋಗುವಂತ ಜಾಗಕ್ಕೆ ಹೋಗಿ ಸೇರ್ತದೆ ಅಂತ ಹೇಳ್ಕೊಂಡು ಇಂಥ ರೆಡಿಯೂಸು, ರೀಯೂಸು, ರೀಸೈಕಲ್ ಅನ್ನುವಂಥ 3 ಮಾಹಿತಿಗಳ ಮೂಲಕ ಅದರಲ್ಲಿ ಮ್ಯಾಜಿಕಲ್ಲೇ ನಾವು ಕುಡಿದು ಬಿಸಾಡಿದಂಥ ಖಾಲಿ ಬಾಟ್ಲಿಗಳನ್ನು ಅಲ್ಲೇ ಬಿಸಾಡದೆ ಡಸ್ಟ್ಬಿನ್ ಹಾಕಿದ್ರೆ ಅದು ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ರೀಸೈಕಲ್ ಆಗಿ ಮತ್ತೆ ಫ್ರೆಶ್ ಬಾಟ್ಲ್ ಆಗಿ ಬರುತ್ತೆ, ಅಲ್ಲಿ ಬಾಟ್ಲ್ ಫ್ರೆಶ್ ಆಗಿ ಮ್ಯಾಜಿಕಲಿ ಬರುತ್ತೆ. ಇಂಥ ಟೆಕ್ನಿಕ್ಗಳ ಮೂಲಕ ವಿಜುವಲ್ ಸೆನ್ಸ್ಗಳ ಮೂಲಕ ಕೊಟ್ಟಾಗ ಅದವರಿಗೆ ಇಫೆಕ್ಟಿವ್ ಆಯಿತು. ಸೊ ಸ್ವಚ್ಛ ಭಾರತ ಆಂದೋಲನಕ್ಕೆ ಮ್ಯಾಜಿಕ್ ಮೂಲಕ ಕೊಡುವಂಥ ಒಂದು ಪ್ರಯತ್ನ, ಇಂಥ ಬೇರೆ ಬೇರೆ ಸೋಷಿಯಲ್ ಇಶ್ಯೂಸ್ಗಳ ಮೂಲಕ ಕೊಡುವಂಥ ಪ್ರಯತ್ನಕ್ಕೆ ಜಾದೂ ಕಲೆ ಸಮಾಜಕ್ಕೆ ಕೇವಲ ರಂಜನೆ ಮಾತ್ರ ಮಾಡೋದಲ್ಲದೆ ಅದು ಸಮಾಜಕ್ಕೆ ಉಪಕಾರ ಆಗುವಂಥ ಕಲೆ ಕೂಡ ಅನ್ನೋದು ಜನರ ಮನಸ್ಸಲ್ಲಿ ಬಂತು. ಸೂಪರ್ ಸರ್. ಈಗ ನೀವು ಈ ಒಂದೆಲ್ಲ ಎಕ್ಸಾಂಪಲ್ಸ್ ಎಲ್ಲ ಹೌದಾದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಾಗ ನಾನು ನಿಮ್ಗೆ ಹೇಳಿದ್ದೆ, ಜಾದೂ ಥೆರಪಿ ಅನ್ನುವಂಥ ಕಾರ್ಯಕ್ರಮದಲ್ಲಿ ಹತ್ರದಿಂದ ಮ್ಯಾಜಿಕ್ ಮಾಡೋದು ನಿಮಗೂ ತೋರಿಸ್ತೇನೆ ಅಂತ. ತೋರಿಸ್ತೇನೆ ನಾನು ಈಗಲೇ ನೋಡಿ ಕಾರ್ತಿಕ್. ಇದಕ್ಕೋಸ್ಕರ ನಾನು ಒಂದು ಸ್ಪೀಡ್ ಕಾರ್ಡ್ ನನ್ನಲ್ಲಿದೆ, ಆಯ್ತಾ? ನೋಡಿ, ಈಗ ನೀವು ಅಲ್ಲಿ ಟಿವಿ ಮೂಲಕ ನೋಡ್ತಿರುವಂತ ವೀಕ್ಷಕರ ಕಣ್ಣು ಅದನ್ನ ನೀವು ನೆನಪಿಡ್ಕೊಳ್ಬೇಕು. ಅಂದ್ರೆ ಅವರು ನೀವು ನೋಡೋದನ್ನ ಅವ್ರು ನೋಡ್ತಾರೆ. ಇಲ್ಲಿರುವಂತ ಸ್ಪೀಡ್ ಕಾರ್ಡ್ಗಳನ್ನ ನೋಡಿ ನೀವು. ಇದು ಒಂದು ಆಟಕ್ಕೆ ಬಳಸುವಂತ ಸ್ಪೀಡ್ ಕಾರ್ಡ್. ಇದರಲ್ಲಿ ಒಂದು ಸುಮಾರು 54 ಎಲೆ ಇದೆ, ಇದೆಲ್ಲ ಸೇರ್ಬಿಟ್ಟು ನಿಮ್ಮ ಬಲಗೈನ ಹೀಗೆ ತೋರಿಸಿ ನಾನು ನೋಡಿ. ನಿಮ್ಮ ಬಲಗೈ ಮೇಲೆ ನಾನು ಈ ಸ್ಪೀಡ್ ಕಾರ್ಡ್ಸ್ಗಳನ್ನ ಹೀಗೆ ಟೋಟಲ್ ಆಗಿ ಗೊತ್ತಿಲ್ಲ, ಇದನ್ನು ಟೋಟಲ್ ಆಗಿ ಹೀಗೆ ನಾನು ನಿಮ್ಮ ಕಣ್ಣ ಎದುರಿಗೆ ಹೀಗೆ ನಾನು ಮಿಕ್ಸ್ ಮಾಡಿದ್ದೇನೆ. ಹೀಗೆ ಮಿಕ್ಸ್ ಮಾಡಿ ಈಗ ಕೈ ಇಳಿಸಿ, ನಿಮ್ಮ ಮನಸ್ಸನ್ನು ಖಾಲಿ ಮಾಡ್ಕೊಳ್ಳಿ. ಖಾಲಿ ಮಾಡ್ಕೊಂಡು ಸುಮ್ಮನೆ ಒಂದು ಕಾರ್ಡ್ ಟಚ್ ಮಾಡಿ, ಜಸ್ಟ್ ಟಚ್ ಮಾಡಿದ್ರೆ ಟಚ್ ಮಾಡಿ ಕಾರ್ಡನ್ನು ತೆಗೀರಿ. ಅದನ್ನು ನೋಡಿ, ನಾನು ನೋಡೋದಿಲ್ಲ, ನೀವು ವೀಕ್ಷಕರಿಗೆ ತೋರಿಸಿ. ಅದನ್ನು ಇಲ್ಲಿ ಇಟ್ಬಿಡಿ, ನೆನ್ಪಿಡ್ಕೊಳ್ಳಿ, ನೀವು ನೆನ್ಪಿಡ್ಕೊಳ್ಬೇಕು. ಇಲ್ಲೇ ಇಟ್ಬಿಡಿ. ನೋಡಿ, ಇಲ್ಲಿ ಇಷ್ಟು ಎಲೆಗಳಲ್ಲಿ ಯಾವುದೋ ಒಂದು ನೀವು ಎಲೆ ತೆಗೆದಿದ್ದೀರಾ, ಯಾವುದಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಏನು ಅಂತ ಹೇಳಿದ್ರೆ, ನೀವು ನೋಡಿದಂಥ ಕಾರ್ಡಿನ ಆಲೋಚನೆ ಅಥವಾ ಅದರ ಚಿತ್ರ ನಿಮ್ಮ ಮನಸ್ಸಲ್ಲಿದೆ. ಈಗ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ, ಮೊದಲಿಗೆ ನಾನು ನಿಮ್ಮ ಮನಸ್ಸನ್ನು ಓದಲಿಕ್ಕೆ ಬೇಕಾಗಿ ಒಂದು ಸಣ್ಣ ಸಹಾಯ ತಗೊಳ್ತೇನೆ. ಅದಕ್ಕೆ ಇಲ್ಲೊಂದು ಕಾರ್ಡ್ ನಿಮಗೆ ತೋರಿಸ್ತೇನೆ. ನೋಡಿ, ಈ ಸ್ಪೀಡ್ ಕಾರ್ಡಲ್ಲಿ ರಮ್ಮಿ ಅಂತ ಒಂದು ಆಟ ಇದೆ. ರಮ್ಮಿ ಆಟದಲ್ಲಿ ಈಗ 4 ಜನ ಕೂತ್ರೆ ಸ್ಕೋರ್ ಬರೀಬೇಕಾಗುತ್ತೆ. ಸ್ಕೋರ್ ಬರೀಲಿಕ್ಕೆ ನಮ್ಗೊಂದು ಪೇಪರ್ ಬೇಕಾಗುತ್ತೆ, ಪೇಪರ್ ಪೆನ್ ಬೇಕಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಈ ರಮ್ಮಿ ಆಟ ಆಡುವಾಗ ನಮಗೆ ಪೇಪರ್ ಬರೀಲಿಕ್ಕೆ ಸಿಗದೇ ಇದ್ರೆ ಅನುಕೂಲ ಆಗಲಿ ಅಂತ ಹೇಳಿ ಕಂಪನಿಯವರೇ ಈ ಪ್ಯಾಕೆಟ್ ಒಳಗಡೆ ಇಂಥದ್ದೊಂದು ಕಾರ್ಡ್ ಕೊಟ್ಟಿರ್ತಾರೆ, ಬ್ಲಾಂಕ್ ಕಾರ್ಡ್. ಸ್ಕೋರ್ ಬರೀಬಹುದು, ಸಣ್ಣದಾಗಿ ಸ್ಕೋರ್ ಬರೀ. ಇಂಥ ಬ್ಲಾಂಕ್ ಕಾರ್ಡನ್ನು ವೀಕ್ಷಕರಿಗೆ ಮತ್ತು ನಿಮಗೆ ತೋರಿಸೋದು. ಬಲಗೈಯನ್ನು ಹೀಗೆ ಇಟ್ಕೊಳ್ಬೇಕು. ನೋಡಿ, ಈ ಬ್ಲಾಂಕ್ ಕಾರ್ಡ್ನ ಸಹಾಯದಿಂದ ಇದನ್ನು ನಾನು ನೀವೇನು ಉಂಗುರ ಹಾಕೊಂಡಿದ್ರಲ್ಲ, ಆ 2 ಉಂಗುರದ ಮಧ್ಯದಲ್ಲಿ ಕಾರ್ಡನ್ನು ಹೀಗೆ ಇಡ್ತಾ ಇದ್ದೇನೆ. ನೋಡಿ, ಈ ಬೆರಳಿಂದ ಹೀಗೆ ಟಚ್ ಮಾಡೋದು ನನ್ನ ನೋಡಿ, ನಾನು ಹೀಗೆ ಮಾಡಿ ಫೀಲ್ ಮಾಡ್ತೇನೆ. ನೀವು ತೆಗೆದಂಥ ಕಾರ್ಡ್ನ ಕಲರ್ ಬ್ಲ್ಯಾಕ್, ಸರಿಯಾ? ಬ್ಲ್ಯಾಕ್ ಆದರೆ 2 ಇದೆ, ಒಂದು ಇಸ್ಪಿಟ್ ಮತ್ತೊಂದು ಕ್ಲವರ್. ನನ್ನ ಮನಸ್ಸು ಹೇಳುತ್ತೆ ನೀವು ತೆಗೆದದ್ದು ಕ್ಲವರ್, ಕರೆಕ್ಟಾ? ಓಕೆ. ಜಾಕ್ ಅಲ್ಲ, ಕಿಂಗ್ ಅಲ್ಲ, ಕ್ವೀನ್ ಅಲ್ಲ, ನಂಬರ್, ಒಂದು ಸಮಸಂಖ್ಯೆ. ಕರೆಕ್ಟಾ? ನನ್ನ ಮನಸ್ಸು ಹೇಳುತ್ತೆ 4. ಎಕ್ಸಾಕ್ಟ್ಲಿ. ನೋಡಿ, ನಿಮ್ಮ ಮನಸ್ಸಿನ ಆಲೋಚನೆ, ಇದು ಟೆಲಿಪತಿ ಅಂತ ಹೇಳ್ತಾರೆ. ನನ್ನ ಮನಸ್ಸಿಗೆ ಬಂತು, ನಾನು ಹೇಳಿದೆ. ಮತ್ತೆ ನನ್ನ ಕೈಯ ಈ ಮೂಮೆಂಟಿಗೆ ಆ ಆಲೋಚನೆಗಳು ಇಲ್ಲಿ ಗಟ್ಟಿಯಾಗಿ, ಈಗ ಈ ಬ್ಲ್ಯಾಂಕ್ ಕಾರ್ಡ್ ಏನಿದೆ ನೋಡಿ, ಉಲ್ಟಾ ಮಾಡಬೇಕಿದ್ರೆ ಅದು ನಿಮ್ಮ ಕಾರ್ಡ್ ಆಗುತ್ತೆ. ಅದನ್ನು ಎಲ್ಲರಿಗೂ ತೋರಿಸಿ ವೀಕ್ಷಕರಿಗೆ. ವೀಕ್ಷಕರೇ, ಸರಿ, ತೋರಿಸಿ. ಗ್ರೇಟ್. ಅದು ಖಾಲಿ ಇತ್ತಲ್ಲ ಸರ್? ಈಗ ಖಾಲಿಯಾಗಿರೋದು ನಿಮ್ಮ ಮನಸ್ಸು ಅಲ್ವಾ? ಅದು ಸತ್ಯ. ಓಕೆ, ಗ್ರೇಟ್. ಇದೊಂದು ಡಿಫ್ರೆಂಟ್, ಇದಕ್ಕೆ ಟ್ರಿಕ್ಸ್ ಎಲ್ಲ ಇರ್ಬೋದು ಸರ್. ಇಲ್ಲಿ ನಾನು ಹೇಳೋದು ಏನಂತ ಹೇಳಿದ್ರೆ, ಟ್ರಿಕ್ಸೇ ಅಂತ ನಾವು ಮೊದಲೇ ಹೇಳ್ತೇವೆ. ಇಲ್ಲಿ ನೆನ್ಪಿಡ್ಕೊಳ್ಳಿ, ಮ್ಯಾಜಿಕ್ ನೋಡಾಗ ಒಂದು ಪ್ರೇಕ್ಷಕ ನೆನ್ಪಿಡ್ಕೊಳ್ಬೇಕು ಏನಂತ ಹೇಳಿದ್ರೆ,
ಅದು ಹುಟ್ಟಿಸುವಂಥ ವಿಸ್ಮಯ ಭಾವ ಇದೆ ನೋಡಿ ಮ್ಯಾಜಿಕ್. ಓಕೆ, ಅದು ಮನಸ್ಸಲ್ಲಿ ರಿಜಿಸ್ಟರ್ ಆಗುತ್ತೆ ನೋಡಿ. ಕರೆಕ್ಟ್. ಆ ಭಾವ ಇರಲಿಕ್ಕೆ ಬಿಡಿ, ಅದ್ರ ಬಗ್ಗೆ ಹೆಚ್ಚು ಆಲೋಚನೆ ಮಾಡಿಬಿಡಿ, ಖುಷಿ ಕೊಡುತ್ತೆ. ಓಕೆ, ಏನ್ ಗೊತ್ತಾ ಸರ್, ನನ್ನ ಒಂದು ಈಗ ಫೀಲ್ ಇರುವಂತದ್ದು, ನನ್ನ ಮೈಂಡಲ್ಲಿ ಇದ್ದದ್ದು ಎಲ್ಲ ಹೋಯ್ತು, ಏನೆಲ್ಲ ಇತ್ತು ನೋಡಿ ಕಂಪ್ಲೀಟ್ಲಿ ಹೋಯ್ತು. ಸೊ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ಸ್ ಫಾರ್ ಇದಕ್ಕೆ ತುಂಬಾ ಕಷ್ಟಪಟ್ಟಿರ್ಬೋದು ನೀವು 30 ವರ್ಷಗಳಿಂದ. ಖಂಡಿತ. ಅಂಡ್ ನೋಡೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕೂಡ ನೀವು ಬರ್ಲೇಬೇಕು. ಖಂಡಿತ ಬರ್ತೇವೆ. ತುಂಬಾ ಮ್ಯಾಜಿಕ್ ಗಳನ್ನ ನನ್ನ ಜೊತೆ ಏನಾದ್ರೂ ಈ ತರ ಡೆಫಿನೆಟ್ಲಿ ಅಲ್ವಾ? ಸರ್ ಹೇಗೆ ಫೀಲ್ ಆಯ್ತು ಸರ್ ಈ ಒಂದು ಕಾರ್ಯಕ್ರಮಕ್ಕೆ? ಭಾಳ ಸಂತೋಷ, ನನಗೆ ಭಾಳ ಸಂತೋಷ ಏನಂತ ಹೇಳಿದ್ರೆ, ನನಗೆ ಟಿ ವಿ ಮಾಧ್ಯಮದ ಬಗ್ಗೆ ನನಗಿರುವಂಥ ಒಂದು ವಿಶೇಷವಾದ ಒಂದು ಪ್ರಶಂಸೆ ಏನು ಅಂತ ಹೇಳಿದ್ರೆ, ಈಗ ನೋಡಿ, ಇವತ್ತು ಸ್ಪಂದನ ಟಿ ವಿ ಅನ್ನುವಂಥ ಈ ಟಿ ವಿಯಲ್ಲಿ ಕೂತ್ಕೊಂಡು ನಾನು ನಿಮ್ಮ ಜೊತೆ ಮಾತಾಡಿದ್ದು ಮಾತ್ರ ಅಲ್ಲದೆ, ಈ ಟಿ ವಿ ಮೂಲಕ ಸ್ಪಂದನ ಟಿ ವಿ ನೋಡ್ತಾ ಇರುವಂಥ ಲಕ್ಷಾಂತರ ಜನ ವೀಕ್ಷಕರ ಜೊತೆ ಕೂಡ ಮಾತಾಡುವಂಥ ಅವಕಾಶ ನೋಡಿ. ನೀವು ನಮ್ಮನ್ನು ಇಲ್ಲಿ ಕರೆಸ್ಕೊಂಡು ನಮ್ಮ ಜೊತೆ ಏನು ಅನುಭವವನ್ನು ಹಂಚಿಕೊಳ್ಳೋದ್ರ ಹಿಂದೆ ಜಾದು ಅನ್ನುವಂಥ ಕಲೆಯಲ್ಲಿ ಇಷ್ಟೊಂದು ಆಗಿದೆ, ಮಾಡಲಿಕ್ಕಾಗುತ್ತೆ ಅನ್ನುವಂಥದ್ದನ್ನು ವೀಕ್ಷಕರಿಗೆ ಕೂಡ ಹೇಳಲಿಕ್ಕೆ ಅವಕಾಶ ಆಯಿತು. ಇದಕ್ಕೋಸ್ಕರ ನಾನು ಈ ಒಂದು ಸ್ಪಂದನ ಟಿ ವಿಗೆ ಸಂಬಂಧಪಟ್ಟಂಥ ಎಲ್ಲ ನನ್ನ ಗೆಳೆಯರಿಗೆ ಭಾಳ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಇದರ ಮುಖ್ಯಸ್ಥರಾಗಿರುವಂಥ ನನ್ನ ಭಾಳ ಪ್ರೀತಿಯ ಗೆಳೆಯ ವಿಲಾಸ್ ನಾಯಕ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಭಾಳ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಕ್ರಿಯೇಟಿವ್ ಟೀಮ್, ಟೆಕ್ನಿಕಲ್ ಟೀಮ್ ಮತ್ತು ಇಷ್ಟೊತ್ತು ನನ್ನ ಜೊತೆ ಕೂತು ಮಾತಾಡಿದಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಕಾರ್ತಿಕ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಥ್ಯಾಂಕ್ಸ್ ಅನ್ನು ಹೇಳಿಕೆ ಬಯಸ್ತೇನೆ. ಎಸ್ ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಆ್ಯಂಡ್ ತುಂಬ ಖುಷಿ ಆಯ್ತು ಸರ್, ತುಂಬ ಖುಷಿ ಆಯಿತು. ನೀವು ಇನ್ನು ನೆಕ್ಸ್ಟ್ ಎಪಿಸೋಡ್ ಬರಲೇಬೇಕು ನೋಡಿ. ನಿಮ್ಗೆ ಖುಷಿ ಆದರೆ ಕಲಾವಿದನ ಅತ್ಯಂತ ದೊಡ್ಡ ಕೆಲಸ ಏನು ಹೇಳಿ? ಖುಷಿ ಕೊಡೋದು. ಅದೇ ಅಲ್ವಾ? ಓಕೆ, ಒಂದು ಪ್ರಶ್ನೆ ಸರ್, ಲಾಸ್ಟ್ ಒಂದು ಪ್ರಶ್ನೆ. ಈ ಕೆಲವರಿಗೆ ಮ್ಯಾಜಿಕ್ ಕಲಿಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಸೊ ನಿಮ್ಮ ಸೈಡ್ನಿಂದ ಏನಾದರೂ ಕ್ಲಾಸಸ್ ಇದೆಯಾ? ಸದ್ಯಕ್ಕೆ ನಾನು ನನ್ನ ಬಿಡುವಿನ ಸಮಯದಲ್ಲಿ ರಜಾ ದಿನಗಳಲ್ಲಿ ಸಾಧ್ಯ ಆದರೆ ನಾನು ಮ್ಯಾಜಿಕ್ ಕ್ಲಾಸ್ಗಳನ್ನು ಮಾಡ್ತೇನೆ. ಬಟ್ ಐ ಆಮ್ ನಾಟ್ ಶ್ಯೂರ್, ಯಾಕಂದ್ರೆ ನಾನು ತಿರುಗುತ್ತಾ ಇರೋದ್ರಿಂದ ಸ್ವಲ್ಪ ಸಮಯದ ಪ್ರಾಬ್ಲಮ್ ಇದೆ. ಬಟ್ ನಾನು ಈಗಾಗಲೇ ತುಂಬ ಕ್ಲಾಸಸ್ಗಳನ್ನು ಮಾಡಿದ್ದೇನೆ. ಶಿಬಿರಗಳಲ್ಲಿ ಒಂದು ದಿವಸ ಬಂದುಬಿಟ್ಟು ಹೀಗೆ ಮ್ಯಾಜಿಕ್ಗಳನ್ನು ಮಕ್ಕಳಿಗೆ ಕಲಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ನಾನು ಈಗ ಒಂದು ಸಲಹೆ ಕೊಡಲಿಕ್ಕೆ ಬಯಸ್ತೇನೆ. ಮ್ಯಾಜಿಕ್ ಕಲೀಲಿಕ್ಕೆ ಯಾರಿಗೆ ಆಸಕ್ತಿ ಇದೆ ಅವ್ರು ಮಾಡಬಹುದಾದಂಥ ಅತ್ಯಂತ ಸರಳ ವಿಧಾನ ಹೀಗಿದೆ. ನಾನು ಮ್ಯಾಜಿಕ್ ಕಲಿತದ್ದು ಪುಸ್ತಕ ಓದಿ. ಸೊ ನನ್ನ ಮೊದಲನೇ ಸಜೆಷನ್, ಮ್ಯಾಜಿಕ್ ಪುಸ್ತಕಗಳನ್ನು ಓದಿ ಅದರಲ್ಲಿ ಬಂದಿರುವಂಥ ಇನ್ಸ್ಟ್ರಕ್ಷನ್ಸ್ಗಳನ್ನು ಫಾಲೋ ಮಾಡೋ ಮೂಲಕ ಮ್ಯಾಜಿಕ್ ಕಲಿಬೋದು. ಎರಡನೇದು, ಈಗ ಇಂಟರ್ನೆಟ್ನ ಯುಗ. ನೀವು ಬರೀ ಗೂಗಲ್ ಸರ್ಚಿಗೆ ಹೋಗಿಬಿಟ್ಟು ಹೌ ಟು ಡೂ ಮ್ಯಾಜಿಕ್ ಅಂತ ಟೈಪ್ ಮಾಡಿದರೆ ಲಕ್ಷಾಂತರ ಮಾಹಿತಿಗಳು, ಈ ಬುಕ್ಸ್ಗಳು ಅಲ್ಲೂ ಕೂಡ ಸಿಗುತ್ತೆ. ಪುಸ್ತಕದಾಗೆ ಅದನ್ನು ಕೂಡ ಓದಿಕೊಂಡು ನೀವು ಮ್ಯಾಜಿಕ್ ಮಾಡ್ಬೋದು. ಮತ್ತೊಂದು ಈಸಿಯೆಸ್ಟ್ ಮೆಥಡ್ ಏನು ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ನೀವು ಮ್ಯಾಜಿಕ್ ಟ್ಯುಟೋರಿಯಲ್ಸ್ ಅಂತ ಟೈಪ್ ಮಾಡಿದ ಕೂಡಲೇ ತುಂಬ ಜನ ಜಾದೂಗಾರ, ನನ್ನದು ಕೂಡ ಕೆಲವು ಕ್ಲಿಪ್ಸ್ ಇದೆ, ಮ್ಯಾಜಿಕ್ಕನ್ನು ಹೇಳಿಕೊಡುವಂಥ ವಿಡಿಯೋಗಳನ್ನು ಹಾಕಿರ್ತಾರೆ. ಹೇಗೆ ಹಿಡಿಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು, ಈ ಟೆಕ್ನಿಕ್ಗಳನ್ನೆಲ್ಲ ತಾವುಗಳು ಯೂಟ್ಯೂಬನ್ನು ನೋಡಿ ಕಲಿಬೋದು. ಆದರೆ ನೆನಪಿಟ್ಕೊಳ್ಳಿ, ಮ್ಯಾಜಿಕ್ಕನ್ನು ನೀವು ಬರೀ ಯೂಟ್ಯೂಬಲ್ಲಿ ನೋಡಿದ ಕೂಡಲೇ ನಿಮಗೆ ಮ್ಯಾಜಿಕ್ನ ಗುಟ್ಟು ಗೊತ್ತಾದ ಕೂಡಲೇ ನೀವು ಮ್ಯಾಜಿಕ್ ಮಾಡ್ತೀರ ಅನ್ನುವಂಥ ಭ್ರಮೆಯಲ್ಲಿ ಇರಬೇಡಿ. ಮ್ಯಾಜಿಕ್ಕಿಗೆ ಬೇಕಾಗಿರುವಂಥ ಅತ್ಯಂತ ಡೆಡಿಕೇಶನ್. ಅಂದರೆ ನೆನಪಿಟ್ಕೊಳ್ಳಿ, ಮ್ಯಾಜಿಕ್ ಅನ್ನೋದು ಕೇವಲ ಪಾತ್ರಧಾರಿ ಮಾತ್ರ. ಈಗ ನಾನೊಬ್ಬ ಮೆಜಿಷಿಯನ್ನ ಪಾತ್ರಧಾರಿ. ಆ ಪಾತ್ರದ ಒಳಗಡೆ ತುಂಬ ಒಳಗಡೆ ಇಳಿದ್ರೆ ಮಾತ್ರ ಎದುರುಗಡೆ ಇರುವಂಥ ವೀಕ್ಷಕರಿಗೆ ಹೌದು ಇವ ಮಾಡ್ತಿರೋದು ಮ್ಯಾಜಿಕ್ ಅಂತ ಅನಿಸುತ್ತೆ. ಆ ಒಂದು ಸ್ಟ್ರಾಂಗ್ನೆಸ್ಸನ್ನು ತರಬೇಕಿದ್ರೆ ಪ್ರಾಕ್ಟೀಸ್ ಬೇಕಾಗುತ್ತೆ. ಮ್ಯಾಜಿಕ್ ಅನ್ನೋದು ಒಂದು ಅದ್ಭುತ ಹವ್ಯಾಸ. ಮ್ಯಾಜಿಕ್ ಕಲಿತರೆ ಮನಸ್ಸು ಚುರುಕಾಗುತ್ತೆ, ಒಂದು ಪರ್ಸನಾಲಿಟಿ ಡೆವಲಪ್ ಆಗುತ್ತೆ, ಮಾತಾಡುವಂಥ ತಾಕತ್ತು, ಜನರನ್ನು ಎದುರಿಸಿರುವಂಥ ಸೆಲ್ಫ್ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಈ ಜಗತ್ತಿನ ಅತ್ಯಂತ ಒಳ್ಳೆಯ ಹವ್ಯಾಸವನ್ನು ನಿಮ್ಮದಾಗಿಸ್ಕೊಳ್ಳಿ. ಎಸ್. ಓಕೆ, ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಎಪಿಸೋಡ್ಗೆ 100% ಆಗಿ ನಮಗೆ ಥ್ಯಾಂಕ್ ಯು. ಓಕೆ, ಸೊ ಸೂಪರ್ ಆಗಿ ಮಾತಾಡಿದ್ರು ಕುದ್ರೋಳಿ ಗಣೇಶ್ ಅವರು. ಆ್ಯಂಡ್ ಅವ್ರ ಎಕ್ಸ್ಪೀರಿಯನ್ಸ್, ಬಿಗ್ ಬಾಸ್ ಹೋದದ್ದು, ಸೊ ಇದೆಲ್ಲ ಮಾತಾಡಿ ಆಯಿತು. ಆ್ಯಂಡ್ ಲೈಫ್ ಎಕ್ಸ್ಪೀರಿಯನ್ಸ್ ಕೂಡ ಮಾತಾಡಿದರು. ಆ್ಯಂಡ್ ನೆಕ್ಸ್ಟ್ ಎಪಿಸೋಡಿಗೆ ಪ್ರಾಮಿಸ್ ಮಾಡಿದ್ದಾರೆ, ಬರ್ತಾರಂತೆ. ಸೊ ನೋಡೋಣ. ಅಲ್ಲಿ ತನಕ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.